ಮಾಡಿ ಮತ್ತೆ ಅಷ್ಟೊತ್ತಿಗೆ ಮತ್ತೆ ಇದನ್ನ ಸ್ಟಾರ್ಟ್ ಮಾಡುವ. ಓಕೆ. ನಾವು ಇದು ಸಚ್ಚಿಸುತ್ತ ಅಷ್ಟಕಮ್ಮ ಓದ್ಲಿಕ್ಕೆ ಇದೆ ಮತ್ತೆ ಜೋಡಿ. ಓದ್ಲಿಕ್ಕುಂಟಾ? ಅದು ನೀವು ಸ್ಕ್ರೀನ್ ಶೇರ್ ಹೌದು ಮಾಡ್ಬೇಕಲ್ಲ? ಹೌದು. ಹಾ, ಓಕೆ, ಮತ್ತೆ ಮಾಡೋಣ. ನೀವು ಮಂಗಳಾಚರಣೆ ಮಾಡಿ. ಓಕೆ ಓಕೆ. ಓಂ ಅಜ್ಞಾನತಿಮಿರಾಂತಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಭಾಗವತಂ ಓದುವ ತರಗತಿಗೆ ಆದರದ ಸ್ವಾಗತ. ನಮಗೆ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಇಸ್ಕಾನ್ ಅಲ್ಲಿಯ ಅಧ್ಯಕ್ಷರಾದ ಹಿಸ್ಕ್ರೇಸ್ ಶ್ರೀ ನಾಮನಿಷ್ಠ ಪ್ರಭುಜಿ ಅವರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ, ಹಾಗೆ ಇಸ್ಕಾನ್ ನ ಫೌಂಡರ್ ಅಧ್ಯಕ್ಷರಾದ ಹಿಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಶ್ರೀಲ ಪ್ರಭುಪಾದರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ, ಹಾಗೂ ಅಲ್ಲಿರುವ ಇತರ ಗುರುಗಳೆಲ್ಲರಿಗೂ ವಂದಿಸುತ್ತಾ, ಅವರೆಲ್ಲರ ಆಶೀರ್ವಾದವನ್ನ ತಗೊಳ್ತಾ ಈ ಒಂದು ತರಗತಿಯನ್ನ ಶುರು ಮಾಡೋಣ. ನನಗೆ ಅರ್ಹತೆ ಇಲ್ಲದಿದ್ರೂ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾನು ಚಿರಋಣಿ ಅವರೆಲ್ಲರಿಗೆ ಕೂಡ. ಹಾಗಾಗಿ ಇವತ್ತಿನ ಈ ಒಂದು ತರಗತಿಯನ್ನ ಶುರು ಮಾಡೋಣ. ಎಲ್ಲರಿಗೂ ಆದರದ ಸ್ವಾಗತ. ಹರೇ ಕೃಷ್ಣ. ಮೊದಲಿಗೆ ಸಚಿಸುತ್ತ ಅಷ್ಟಕಂ ಒಂದೊಂದು ಚರಣ ಒಬ್ಬೊಬ್ಬರು ಹಾಡಿ. ಸ್ಕ್ರೀನ್ ಬಂದಿದೆ ಅಲ್ಲ? ಬಂದಿದೆ ಮಾತಾಜಿ. ಹಾಡಿ ನಮ ಗೌರವರಂ ನಮ ಪುಷ್ಪಶರಂ ನಮ ಭಾವದರಂ ನಮ ಲಾಸ್ಯಪರಂ ನಮ ಹಾಸ್ಯಕರಂ ನಮ ಹೇಮವರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಹರೇ ಕೃಷ್ಣ ಮಾತಾಜಿ. ನವ ಪ್ರೇಮಯುತಂ ನವನೀತ ಶುಚಂ ನವದ್ವೇಷಕೃತಂ ನವ ಪ್ರೇಮರಸಂ ನವದಾವಿಲಸತ್ ಶುಭ ಪ್ರೇಮಮಯಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಹರೇ ಕೃಷ್ಣ ಮಾತಾಜಿ. ಹರಿಭಕ್ತಿ ಪರಂ ಹರಿಭಕ್ತಿ ಪರಂ ಹರಿನಾಮದರಂ ಕರಜಪ್ಯಕರಂ ಹರಿನಾಮ ಪರಂ ನಯನೇ ಸತತಂ ಪ್ರಣಯಾಶ್ರುತರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಹರೇ ಕೃಷ್ಣ ಮಾತೆ. ಸತತಂ ಜನತಾ ಭವತಾಪಹರಂ ಪರಮಾರ್ಥಪರಾಯಣ ಲೋಕಗತಿಂ ನವಲೇಖಕರಂ ಜಗತ್ತಾಪಹರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಹರೇ ಕೃಷ್ಣ. ಪ್ರಿಯಚಾರುತರಂ ನಟನರ್ತನ ನಾಗರರಾಜಕುಲಂ ಕುಲಕಾಮಿನಿ ಮಾನಸಲಾಸ್ಯಕರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಹರೇ ಕೃಷ್ಣ ಮಾತಾಜಿ. ಕರತಾಲವಲಂ ಕಲಕಂಠರವಂ ಮೃದುವಾದ್ಯ ಸುವೀಣಿಕಯಾ ಮಧುರಂ ನಿಜ ಭಕ್ತಿ ಗುಣಾವೃತ ನಾಟ್ಯಕರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ ಮಾತಾಜಿ, ನೀವೇ ಹೇಳಿ ಮುಗಿಸಿ. ಯುಗಧರ್ಮಸುತಂ ಧರಣಿ ಸುಚಿತ್ರಂ ಭವಭಾವೋಚಿತಂ ತನುಧ್ಯಾನಚಿತಂ ನಿಜವಾಸಯುತಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಹರೇ ಕೃಷ್ಣ. ಶರಣಂ ವಸನಂ ವದನೆ ಸ್ಫಲಿತಂ
स्वककनामदरं कुरुते रसं जगते जीवनं प्रणमामि शचीसुतगौरवरं ನಮಾಮಿ ಶಚೀಸುತ ಗೌರವರಂ. ಅದು ಓದ್ಲಾ ಮಾತಾಜಿ ಅರ್ಥ? ಓದಿ ಅವನ ಭಾವ ಸ್ವಲ್ಪ. ಮೈಬಣ್ಣವು ಕುಂಕುಮದಿಂದ ಕೂಡಿರುವ ಹೊಸದಾದ ಕೆನೆಯ ಛಾಯೆಯಂತಿದೆ. ಅವನು ಹೊಸದಾಗಿ ಅರಳುತ್ತಿರುವ ಹೂಗಳ ಬಾಣಗಳನ್ನು ಬಿಡುವ ನವ ಯೌವನದ ಮನ್ಮಥನಾಗಿರುವನು. ಅವನು ಹೊಸ ಹೊಸ ಭಾವಪೂರಿತ ಆನಂದವನ್ನು ಸವಿಯುತ್ತಾನೆ. ಅವನು ನವೀನವಾದ ನೃತ್ಯಗಳನ್ನು ಮಾಡಲು ಆಸಕ್ತನಾಗಿರುತ್ತಾನೆ. ಅವನು ಬಹಳಷ್ಟು ನಗುವನ್ನು ತರುವ ಹೊಸದಾದ ಹಾಸ್ಯಗಳನ್ನು ಮಾಡುತ್ತಾನೆ. ಅವನ ಪ್ರಕಾಶಮಾನವಾದ ಕಾಂತಿ ಹೊಸದಾಗಿ ಮಾಡಿರುವ ಚಿನ್ನದಂತೆ ಇದೆ. ಆ ಶಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಅವನು ಸದಾ ಹೊಸದಾಗಿರುವ ಪ್ರೇಮವನ್ನು ಪಡೆದಿದ್ದಾನೆ. ಅವನ ಹೊಳೆಯುವ ಪ್ರಭೆಯು ನವೀನವಾದ ಬೆಣ್ಣೆಯ ವರ್ಣದಲ್ಲಿದೆ. ಅವನ ಉಡುಗೆಯು ಯಾವಾಗಲೂ ಹೊಸತಾಗಿರುವ ಆಕೃತಿಗಳಲ್ಲಿ ಸಿದ್ಧಪಡಿಸಿರುತ್ತದೆ. ಅವನು ಕೃಷ್ಣ ಪ್ರೇಮದ ಎಂದಿಗೂ ನವೀನವಾಗಿರುವ ಮಾಧುರ್ಯಗಳನ್ನು ಆಸ್ವಾದಿಸುತ್ತಾನೆ. ನವವಿಧ ಭಕ್ತಿಯ ಪದ್ಧತಿಗಳನ್ನು ಪಾಲಿಸುವಾಗ ಅವನು ನವವಿಧಗಳಲ್ಲಿ ಶೋಭಿಸುತ್ತಾನೆ. ಅವನಲ್ಲಿ ಅತಿ ಮಂಗಳಕರವಾದ ಪ್ರೇಮಮಯ ಸ್ವಭಾವವೂ ವ್ಯಾಪಿಸಿರುತ್ತದೆ. ಆ ಶಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ. ಅವನು ಶ್ರೀಹರಿಯ ಭಕ್ತಿಯಲ್ಲಿ ಮುಳುಗಿದ್ದಾನೆ. ಅವನು ಸದಾ ಶ್ರೀಹರಿಯ ನಾಮಗಳನ್ನು ಜಪಿಸುತ್ತಿರುತ್ತಾನೆ. ಜಪಿಸುವಾಗ ಪವಿತ್ರ ನಾಮಗಳನ್ನು ಅವನ ಕೈಗಳ ಬೆರಳುಗಳ ಮೇಲೆ ಎಣಿಸುತ್ತಾನೆ. ಅವನು ಹರಿಯ ನಾಮದಲ್ಲಿ ಆಸಕ್ತನಾಗಿದ್ದಾನೆ. ಅವನ ಕಣ್ಣುಗಳಲ್ಲಿ ಸದಾ ಪ್ರೇಮದ ಕಣ್ಣೀರು ತುಂಬಿರುತ್ತದೆ. ಆ ಸಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರವನಿಗೆ ನಾನು ನಮಸ್ಕರಿಸುತ್ತೇನೆ. ಮಾನವ ಜನಾಂಗಕ್ಕೆ ಭೌತಿಕ ಅಸ್ತಿತ್ವದ ದುಃಖವನ್ನು ಸದಾ ತೆಗೆದುಹಾಕುತ್ತಾನೆ. ಪರಮಾರ್ಥದ ಪಾರಾಯಣದಲ್ಲಿ ಮಗ್ನರಾಗಿರುವವರ ಜೀವನದ ಗುರಿಯೇ ಇವನೇ ಆಗಿರುತ್ತಾನೆ. ನಾವು ಕೃಷ್ಣ ಪ್ರೇಮದ ಮಧುವನ್ನು ಆತುರತೆಯಿಂದ ಆಸ್ವಾದಿಸುವ ಜೇನುಹುಳುಗಳಂತೆ ಆಗಬೇಕೆಂದು ಎಲ್ಲರನ್ನು ಪ್ರೇರೇಪಿಸುತ್ತಾನೆ. ಭೌತಿಕ ಜಗತ್ತಿನ ಉರಿಯುವ ಬೆಂಕಿಯಲ್ಲಿ ಜ್ವರವನ್ನು ನಂದಿಸುತ್ತಾನೆ. ಆ ಶಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ತನ್ನಡಗಿನ ಹರೇ ಕೃಷ್ಣ ಮಾತಾಜಿ. ಬಂತು ನೋಡಿ. ತನ್ನಡಗಿನ ಶುದ್ಧ ಭಕ್ತಿಯನ್ನು ಎಲ್ಲರಲ್ಲಿ ಬೆಳೆಸುತ್ತಾನೆ. ತನ್ನ ಪ್ರಿಯ ಸೇವಕರಿಗೆ ತಾನು ಬಹಳ ಆಕರ್ಷಕನಾಗಿರುತ್ತಾನೆ. ತನ್ನ ನಾಟ್ಯ ವೃತ್ತಗಳಿಂದ ಮನ್ಮಥರಾಜನ ಲಕ್ಷಣಗಳನ್ನು ಪ್ರದರ್ಶಿಸುತ್ತಾನೆ. ಸುಂದರವಾದ ಹಳ್ಳಿ ಯುವತರ ಮನಗಳನ್ನು ನಾಟ್ಯ ಮಾಡಿಸುತ್ತಾನೆ. ಆ ಸಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಅವನ ಕಂಠವು ಮಧುರವಾದ ಧ್ವನಿಗಳನ್ನು ಹೊರಸೂಸುವಂತೆಯೇ ಅವನು ಕರತಾಳಗಳನ್ನು ನುಡಿಸುತ್ತಾನೆ. ಹಾಗೂ ವೀಣೆಯ ಕಂಪನದ ಸ್ವರಗಳನ್ನು ಶಾಂತವಾಗಿ ನುಡಿಸಲಾಗುತ್ತದೆ. ಅವನು ಭಕ್ತಿ ಸೇವೆಯ ಸ್ವರೂಪಗಳನ್ನು ಸ್ಥಿತಿಗಳನ್ನು ಒಳಗೊಂಡ ನಾಟ್ಯಗಳಲ್ಲಿ ತನ್ನ ಭಕ್ತರನ್ನು ಪ್ರೇರೇಪಿಸಿ ತೊಡಗಿಸುತ್ತಾನೆ. ಆ ಶಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರವನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪದ್ಧತಿಯಾಗಿರುವ ಸಂಕೀರ್ತನ ಆಂದೋಲನದೊಂದಿಗೆ ಅವನು ಒಡಗೂಡಿದ್ದಾನೆ. ಪುನಃ ಅವತರಿಸಿರುವ ನಂದ ಮಹಾರಾಜನ ಮಗನೂ ಇವನೇ. ಅವನು ಅಸಾಧಾರಣವಾಗಿ ಪ್ರಕಾಶಿಸುವ ಭೂಮಿಯ ಆಭರಣವಾಗಿದ್ದಾನೆ. ಅವನ ಪ್ರಚಾರ ಕಾರ್ಯದ ಭಾವವು ಜನನ ಮರಣದ ಚಕ್ರಕ್ಕೆ ಸರಿಯಾಗಿ ಒಪ್ಪುವಂತಹದು. ಅವನ ಪ್ರಜ್ಞೆಯು ತನ್ನ ಕೃಷ್ಣನ ರೂಪದ ಮೇಲಿನ ಧ್ಯಾನದಲ್ಲಿ ಮಗ್ನವಾಗಿರುತ್ತದೆ. ಅವನು ಸದಾ ತನ್ನ ದಿವ್ಯವಾದ ನೆಲೆಯೊಂದಿಗೆ ಒಡಗೂಡಿರುತ್ತಾನೆ. ಆ ಶಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತೆ. ಅವನ ಕಣ್ಣುಗಳು, ಅವನ ಅಂಗಾಂಗಗಳು ಮತ್ತು ಅವನ ವಸ್ತ್ರಗಳು ಸೂರ್ಯೋದಯದ ಬಣ್ಣದಂತೆ ಕೆಂಪಾಗಿರುತ್ತವೆ. ತನ್ನದೇ ಆದ ನಾಮಗಳನ್ನು ಜಪಿಸುವಾಗ ಆತನ ಮಾತುಗಳು ತತ್ತರಿಸುತ್ತವೆ, ಎಲ್ಲ ನಡುಗುತ್ತವೆ. ಜಗತ್ತಿನಾದ್ಯಂತ ಜೀವನಕ್ಕೆ ಒಂದು ಮಧುರವಾದ ರುಚಿಯನ್ನು ಅವನು ಜಾಗೃತಗೊಳಿಸುತ್ತಾನೆ. ಆ ಶಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ ಹರೇ ಮಾತಾಜಿ. ಕೃಷ್ಣ. ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾನು ಸ್ಕ್ರೀನ್ ಶೇರ್ ಮಾಡ್ಬೋದಲ್ಲ? ಮಾಡಿ. ಹರೇ ಕೃಷ್ಣ. ಸ್ಟಾರ್ಟ್ ಮಾಡ್ಲಾ? ಓಂ ನಮೋ ಮಾಡಿ. ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ.
ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಓಂ ನಮೋ ಭಗವತೆ ವಾಸುದೇವಾಯ. ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಓಂ ನಮೋ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯ ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವಯ. ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀಂ. ಭಕ್ತಿರ್ಭವತಿ ನೈಷ್ಠಿಕೀ. ಹರೇ ಕೃಷ್ಣ. ಶ್ಲೋಕ ಹೇಳುವ. ಶ್ಲೋಕ ಸ್ಕಂದ 4 ಅಧ್ಯಾಯ 16 ಶ್ಲೋಕ 19. ಅಯಂ ತು ಸಾಕ್ಷಾತ್ ಭಗವಸ್ತ್ರದೀಶಃ ಆಯಂ ಸಾಕ್ಷಾತ್ ಭಗವಂತದೀಶಃ ಕೂಟಸ್ಥ ಆತ್ಮ ಕಲಯಾವತೀರ್ಣಃ ಕೂಟಸ್ಥ ಆತ್ಮ ಕಲಯಾವತೀರ್ಣಃ ಯಸ್ಮಿನ್ನ ವಿದ್ಯಾ ರಚಿತಂ ನಿರರ್ಥಕಂ ಯಸ್ಮಿನ್ ಅವಿದ್ಯಾರಹಿತಂ ಪಶ್ಯಂತಿ ನಾನಾತ್ವಮಪಿ ಪ್ರತೀತಂ. ಪಶ್ಯಂತಿ ನಾನಾತ್ಮತೀತಂ. ಓದ್ತೀರಾ ಯಾರಾದ್ರೂ? ಹರೇ ಅಯಂ ಸಾಕ್ಷಾತ್ ಭಗವಾಂಸ್ತ್ರದೀಶಃ ಕೂಟಸ್ಥ ಆತ್ಮ ಕಲಯಾವತೀರ್ಣಃ ಯಸ್ಮಿನ್ನ ವಿದ್ಯಾ ರಚಿತಂ ನಿರರ್ಥಕಂ ಪಶ್ಯಂತಿ ನಾನಾತ್ವಮಪಿ ಪ್ರತೀತಂ. ಹರೇ ಕೃಷ್ಣ ಮಾತಾಜಿ. ಆಯಂ ತು ಸಾಕ್ಷಾತ್ ಭಗವಾಂಸ್ತ್ರದೀಶಃ ಕೂಟಸ್ಥ ಆತ್ಮ ಕಲಯಾವತೀರ್ಣಃ ಯಸ್ಮಿನ್ನ ವಿದ್ಯಾ ರಚಿತಂ ನಿರರ್ಥಕಂ ಪಶ್ಯಂತಿ ನಾನಾತ್ವಮಪಿ ಪ್ರತೀತಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯಂ ತು ಸಾಕ್ಷಾತ್ ಭಗವಾನ್ ಸ್ತದೀಶಃ ಕೂಟಸ್ಥ ಆತ್ಮ ಕಲಯಾವರ್ಣತಿ ಕಲಯಾವರ್ತಿರ್ಣಃ ಯಸ್ಮಿನ್ನ ವಿದ್ಯಾ ರಚಿತಂ ನಿರರ್ಥಕಂ ಪಶ್ಯಂತಿ ನಾನಾತ್ವಮಪಿ ಪ್ರತೀತಂ. ಹರೇ ಕೃಷ್ಣ ಮಾತಾಜಿ. ಅಯಂ ತು ಸಾಕ್ಷಾತ್ ಭಗವಾಂಸ್ತ್ರದೀಶಃ ಕೂಟಸ್ಥ ಆತ್ಮ ಕಲಯಾವತೀರ್ಣಃ ಯಸ್ಮಿನ್ ವಿದ್ಯಾ ರಚಿತಂ ನಿರರ್ಥಕಂ ಪಶ್ಯಂತಿ ನಾನಾತ್ವಮಪಿ ಪ್ರತೀತಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ಆಯಂ ತು ಸಾಕ್ಷಾತ್ ರತ್ನ ಮಾತಾಜಿ 2-3 ಸಲ ಓದ್ತಾ ಇದ್ರು. ಓದಿ ಅವರಿಗೆ ಸಹ ಒಂದು ಅವಕಾಶ. ಹರೇ ಕೃಷ್ಣ. ಸಾಕ್ಷಾತ್ ಭಗವಾನ್ ತ್ರಿದೀಶಃ ಕೂಟಸ್ಥ ಆತ್ಮ ಅವತೀರ್ಣಃ ಯಸ್ಮಿನ್ ಅವಿದ್ಯಾ ರಚಿತಂ ನಿರಾರ್ಥಕಂ ಪಶ್ಯಂತಿ ನಾನಾತ್ಮಂ ಅಪಿ ಪ್ರತೀತಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದಿ ಆಯತು ಸಾಕ್ಷಾತ್ ಭಗವಾನ್ ಸ್ತದೀಶಃ ಕೂಟಸ್ಥ ಆತ್ಮ ಕಲಯಾವತೀರ್ಣಃ ಯಸ್ಮಿನ್ನ ವಿದ್ಯಾ ರಚಿತಂ ನಿರರ್ಥಕಂ ಪಶ್ಯಂತಿ ನಾನಾತ್ವಮಸಿ ಪ್ರತೀತಂ. ಹರೇ ಕೃಷ್ಣ. ಅಯಂ ತು ಸಾಕ್ಷಾತ್ ಭಗವಾಂಸ್ತ್ರದೀಶಃ ಕೂಟಸ್ಥ ಆತ್ಮ ಕಲಯಾವತೀರ್ಣಃ ಯಸ್ಮಿನ್ನ ವಿದ್ಯಾ ರಚಿತಂ ನಿರರ್ಥಕಂ ಪಶ್ಯಂತಿ ನಾನಾತ್ವಮಪಿ ಪ್ರತೀತಂ. ಹರೇ ಕೃಷ್ಣ ಮಾತಾಜಿ. ಪದ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ಆಯಂ ತು ಸಾಕ್ಷಾತ್ ಭಗವಾನ್ ಅಧೀಶಃ ಕೂಟಸ್ಥ ಆತ್ಮ ಕಲಯ ಅವತೀರ್ಣಃ ಯಸ್ಮಿನ್ ವಿದ್ಯಾ ರಚಿತಂ ನಿರರ್ಥಕಂ ಪಶ್ಯಂತಿ ನಾನಾತ್ವಂ ಅಪಿ ಪ್ರತೀತಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಹರೇ ಅಯಂ ತು ಸಾಕ್ಷಾತ್ ಭಗವಂಸ್ತ್ರ ದೀಶಃ ಕೂಟಸ್ಥ ಆತ್ಮಕುಲಯಾವತೀರ್ಣಃ ಯಸ್ಮಿನ್ನ ವಿದ್ಯಾ ರಚಿತಂ ನಿರರ್ಥಕಂ ಪಶ್ಯಂತಿ ನಾನಾತ್ವಮಪಿ ಪ್ರತೀತಂ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಚೈತನ್ಯ ನವೀನ್ ಮಾತಾಜಿ. ಹರೇ ಕೃಷ್ಣ. ಅಯಂ ತು ಸಾಕ್ಷಾತ್ ಭಗವಾನ್ ಶ್ರೀದೀಶಃ ಕೂಟಸ್ಥಾತ್ಮಾ ಕಲಯಾವತೀರ್ಣಃ ಯಸ್ಮಿನ್ನ ವಿದ್ಯಾ ರಚಿತಂ ನಿರರ್ಥಕಂ ಪಶ್ಯಂತಿ ನಾನಾತ್ವಮಪಿ ಪ್ರತೀತಂ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಭಗವಾನ್ಸ್ತ್ರದೀಶಃ ಕೂಟಸ್ಥ ಆತ್ಮ ಕಲಯಾವತೀರ್ಣಃ ಯಸ್ಮಿನ್ನ ವಿದ್ಯಾ ರಚಿತಂ ನಿರರ್ಥಕಂ ಪಶ್ಯಂತಿ ನಾನಾತ್ವಮಪಿ ಪ್ರತೀತಂ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಓದಿ ಅನಂತ ಕುಲಕರ್ಣಿ ಪ್ರಭುಜಿ ಓದ್ಲಿಕ್ಕೆ ಹೋದ್ರು. ಹರೇ ಕೃಷ್ಣ ಮಾತಾಜಿ. ಅಯಂ ತು ಸಾಕ್ಷಾತ್ ಭಗವಾನ್ ಶ್ರೀದೀಶಃ ಕೂಟಸ್ಥಾತ್ಮಾ ಯಸ್ಮಿನ್ನ ವಿದ್ಯಾ ರಚಿತಂ ಪಶ್ಯಂತಿ ಹರೇ ಕೃಷ್ಣ. ವಾಯ್ಸ್ ಬ್ರೇಕ್ ಆಗ್ತಾ ಉಂಟು. ಆಯ್ತಲ್ಲ, ನಾವು ಪದಗಳ ಅರ್ಥ ನೋಡುವ. ಅಯಂ ಈ ರಾಜನು, ಈ ರಾಜನು, ತು ತು ಆದರೂ, ಆದರೂ, ಸಾಕ್ಷಾತ್ ಸಾಕ್ಷಾತ್ ನೇರವಾಗಿ, ನೇರವಾಗಿ, ಭಗವಾನ್ ಭಗವಾನ್ ದೇವೋತ್ತಮ ಪರಮಪುರುಷನು, ದೇವೋತ್ತಮ ಪರಮಪುರುಷನು, ಶ್ರೀ ಅಧೀಶಃ ಶ್ರೀ ಅಧೀಶಃ ಮೂರು ಲೋಕಗಳ ಒಡೆಯನು, ಮೂರು ಲೋಕಗಳ ಒಡೆಯನು, ಕೂಟಸ್ಥಃ ಕೂಟಸ್ಥಃ ವಿಕಾರರಹಿತನು, ವಿಕಾರರಹಿತನು, ಆತ್ಮ ಆತ್ಮ ಪರಮಾತ್ಮನು, ಪರಮಾತ್ಮನು, ಕಲಯ ಕಲಯ ಆಂಶಿಕ 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 ಸ್ವಾಂಶ ವಿಸ್ತರಣೆಯಿಂದ, ಆಂಶಿಕ ಸ್ವಾಂಶ ವಿಸ್ತರಣೆಯಿಂದ, ಅವತೀರ್ಣ ಅವತೀರ್ಣ ಅವತರಿಸಿದವನು, ಯಸ್ಮಿನ್ ಯಾರಲ್ಲಿ, ಯಾರಲ್ಲಿ, ಅವಿದ್ಯಾ ರಚಿತಂ ಅವಿದ್ಯೆಯಿಂದ ನಿರ್ಮಿಸಲ್ಪಟ್ಟ, ಅವಿದ್ಯೆಯಿಂದ ನಿರ್ಮಿಸಲ್ಪಟ್ಟ, ನಿರರ್ಥಕಂ ಅರ್ಥವಿಲ್ಲದ, ಪಶ್ಯಂತಿ ಕಾಣುತ್ತಾರೆ, ನಾನಾತ್ವಂ ಭೌತಿಕ ವೈವಿಧ್ಯವನ್ನು, ಅಪಿ ನಿಶ್ಚಯವಾಗಿಯೂ, ಪ್ರತೀತಂ ತಿಳಿದ. ಅನುವಾದ ಭಾವಾರ್ಥ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಈ ಮಹಾರಾಜನು ದೇವೋತ್ತಮ ಪರಮಪುರುಷನಿಂದ ನೇರವಾಗಿ ಶಕ್ತಿಯನ್ನು ಪಡೆದವನು, ಮೂರು ಲೋಕಗಳ ಒಡೆಯನು, ವಿಕಾರರಹಿತನು, ಶಕ್ತ್ಯಾವೇಶ ಅವತಾರ ಎನ್ನಿಸಿಕೊಳ್ಳುವ ಪರಮಪ್ರಭುವಿನ ಅವತಾರನು, ವಿಮುಕ್ತಾತ್ಮನು, ಪ್ರಾಜ್ಞನೂ ಆದ ಅವನು ಭೌತ ವಸ್ತುಗಳೆಲ್ಲದರ ವೈವಿಧ್ಯವನ್ನು ನಿರರ್ಥಕವೆಂದು ಕಾಣುವನು, ಏಕೆಂದರೆ ಅವುಗಳೆಲ್ಲದರ ಮೂಲತತ್ವವು ಅಜ್ಞಾನವೇ ಆಗಿದೆ. ಹರೇ ಕೃಷ್ಣ. ಭಾವಾರ್ಥ ಓದ್ಬೋದು ಒಬ್ಬೊಬ್ರೆ. ಈ ಸ್ತುತಿಗಳನ್ನು ಹಾಡುತ್ತಿರುವ ಪಾಠಕರು ಋತು ಮಹಾರಾಜನ ಅಲೌಕಿಕ ಗುಣಗಳನ್ನು ವರ್ಣಿಸುತ್ತಿದ್ದಾರೆ. ಒಂದು ನಿಮಿಷ ಜಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ಒಂದು ನಿಮಿಷ. ಹರೇ ಕೃಷ್ಣ ಮಾತಾಜಿ. ಜಯಲಕ್ಷ್ಮಿ ಮಾತಾಜಿ ಓದಿ. ಸ್ತುತಿಗಳನ್ನು ಹಾಡುತ್ತಿರುವ ಪಾಠಕರು. ಹರೇ ಕೃಷ್ಣ. ಜಯಲಕ್ಷ್ಮಿ ಮಾತಾಜಿ ಓದಿ. ಓದ್ತಾ ಇದ್ದೇನೆ ಗುರು ಮಾತಾಜಿ. ಈ ಸ್ತುತಿಗಳನ್ನು ಹಾಡುತ್ತಿರುವ ಪಾಠಕರು ಇಲ್ಲಿ ಪೃಥ್ವಿರಾಜನ ಅಲೌಕಿಕ ಗುಣಗಳನ್ನು ವರ್ಣಿಸುತ್ತಿದ್ದಾರೆ.
ಈ ಎಲ್ಲಾ ಗುಣಗಳನ್ನು ಸಾಕ್ಷಾತ್ ಭಗವಾನ್ ಎಂಬ ಪದದಲ್ಲಿ ಸಂಗ್ರಹಿಸಿದೆ. ಪೃಥು ಮಹಾರಾಜನು ಸಾಕ್ಷಾತ್ತಾಗಿ ದೇವತ್ವ ಪರಮ ಪುರುಷನಾಗಿದ್ದಾನೆ. ಆದ್ದರಿಂದ ಅನಂತ ಸದ್ಗುಣಗಳನ್ನು ಹೊಂದಿದ್ದಾನೆ. ಪರಮ ಪುರುಷನ ಅವತಾರವಾದುದರಿಂದ ಶ್ರೇಷ್ಠ ಗುಣಗಳಲ್ಲಿ ಅವನಿಗೆ ಸಮಾನರಾದವರು ಬೇರೆ ಯಾರೂ ಇಲ್ಲ. ದೇವತ್ವ ಪರಮಪುರುಷನಿಗೆ 6 ಐಶ್ವರ್ಯಗಳಿವೆ. ಹಾಗೆ ಪೃಥು ರಾಜನು ದೇವೋತ್ತಮ ಪರಮಪುರುಷನ 6 ಐಶ್ವರ್ಯಗಳನ್ನು ಪೂರ್ಣ ಪ್ರಮಾಣದಲ್ಲಿ ಪ್ರಕಟಪಡಿಸಬಲ್ಲ ಅಧಿಕಾರವನ್ನು ಪಡೆದಿದ್ದನು. ವಿಕಾರರಹಿತ ಎಂಬ ಅರ್ಥವುಳ್ಳ ಕೂಟಸ್ಥ ಎಂಬ ಪದವು ಮಹತ್ವಪೂರ್ಣವಾಗಿದೆ. 2 ಬಗೆಯ ಜೀವಿಗಳಿದ್ದಾರೆ, ನಿತ್ಯ ಮುಕ್ತ ಮತ್ತು ನಿತ್ಯ ಬದ್ಧ. ನಿತ್ಯ ಮುಕ್ತ ಜೀವಿಯು ತಾನು ದೇವೋತ್ತಮ ಪರಮಪುರುಷನ ನಿತ್ಯ ದಾಸ ಎಂಬುದನ್ನು ಎಂದಿಗೂ ಮರೆಯುವುದಿಲ್ಲ. ತನ್ನ ಈ ನೆಲೆಯನ್ನು ಮರೆಯದೆ ತಾನು ಭಗವಂತನ ವಿಭಿನ್ನಾಂಶವೇ ಆಗಿದ್ದೇನೆಂದು ತಿಳಿದುಕೊಂಡಿರುವವನು ನಿತ್ಯ ಮುಕ್ತನು. ಇಂಥ ನಿತ್ಯ ಮುಕ್ತ ಜೀವಿಯು ಪರಮಾತ್ಮನ ವಿಶ್ರುತ ರೂಪವಾಗಿ ಅವನನ್ನು ಪ್ರತಿನಿಧಿಸುತ್ತಾನೆ. ವೇದಗಳಲ್ಲಿ ನಿತ್ಯಾನಾಂ ಎಂದು ಹೇಳಿದೆ. ಹೀಗೆ ನಿತ್ಯ ಮುಕ್ತ ಜೀವಿಯು ತಾನು ಪರಮೋನ್ನತ ನಿತ್ಯನ ಅಥವಾ ನಿತ್ಯನಾದ ದೇವೋತ್ತಮ ಪರಮಪುರುಷನ ವಿಸ್ತರಣ ಎಂದು ತಿಳಿದುಕೊಂಡಿರುತ್ತಾನೆ. ಆ ನೆಲೆಯಲ್ಲಿ ನಿಂತು ಈ ಭೌತ ಜಗತ್ತನ್ನು ಅವನು ಬೇರೆ ದೃಷ್ಟಿಯಿಂದ ನೋಡುತ್ತಾನೆ. ನಿತ್ಯಬದ್ಧ ಅಥವಾ ಎಂದೆಂದಿಗೂ ಬದ್ಧನಾಗಿರುವ ಜೀವಿಯು ಭೌತವನ್ನು, ವೈವಿಧ್ಯವನ್ನು, ಅವೆಲ್ಲವೂ ಬೇರೆ ಬೇರೆ ಎಂದು ಪರಿಗಣಿಸುತ್ತಾನೆ. ಈ ಸಂದರ್ಭದಲ್ಲಿ ಬದ್ಧಾತ್ಮನ ದೇಹವನ್ನು ಒಂದು ಉಡುಗೆಯಂತೆ ಪರಿಗಣಿಸಲಾಗುತ್ತದೆ ಎಂಬುದನ್ನು ನೆನಪಿನಲ್ಲಿಡಬೇಕು. ಒಬ್ಬನು ಬೇರೆ ಬೇರೆ ರೀತಿಗಳಲ್ಲಿ ಉಡುಗೆಯನ್ನು ಧರಿಸಬಹುದು. ನಿಜವಾಗಿಯೂ ವಿದ್ವಾಂಸನಾದವನು ಉಡುಗೆಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಭಗವದ್ಗೀತೆಯಲ್ಲಿ 5ನೇ ಅಧ್ಯಾಯ 18 ಹೇಳಿರುವ ಹಾಗೆ ವಿದ್ಯಾ ವಿನಯ ಸಂಪನ್ನಿ ಬ್ರಾಹ್ಮಣಿ ಗವಿಹಸ್ತನಿ ಸುನಿ ಚೈವ ಸ್ವಾಪಕಿ ಚ ಪಂಡಿತ ಸಮದರ್ಶಿನಃ. ತನ್ನ ನಿಜವಾದ ಜ್ಞಾನದ ಬಲದಿಂದಾಗಿ ವಿನಯ ಸಂಪನ್ನಾದ ಪ್ರಾಜ್ಞನೂ ವಿದ್ವಾಂಸನೂ ಸಭ್ಯನೂ ಆದ ಬ್ರಾಹ್ಮಣ, ಹಸು, ಆನೆ, ನಾಯಿ, ಚಂಡಾಲ ಇವರೆಲ್ಲರನ್ನು ಸಮದೃಷ್ಟಿಯಿಂದ ನೋಡುತ್ತಾನೆ. ಹೀಗೆ ಪ್ರಾಜ್ಞನಾದವನು ಜೀವಿಯನ್ನು ಹೊರಗೆ ಆವರಿಸಿಕೊಂಡಿರುವ ಉಡುಗೆಗಳನ್ನು ಗಮನಿಸದೆ ಆ ವೈವಿಧ್ಯಮಯವಾದ ಉಡುಗೆಗಳೊಡನೆ ಇರುವ ಶುದ್ಧ ಆತ್ಮವನ್ನು ನೋಡುತ್ತಾನೆ. ವಸ್ತು ವೈವಿಧ್ಯ ಎಷ್ಟೇ ಇದ್ದರೂ ಅದೆಲ್ಲವೂ ಅಜ್ಞಾನದ ದೃಷ್ಟಿ, ಅವಿದ್ಯಾರಚಿತಂ ಎಂದು ಅವನು ಚೆನ್ನಾಗಿ ಬಲ್ಲನು. ಶಕ್ತ್ಯಾವೇಶ ಅವತಾರ ಅಥವಾ ದೇವೋತ್ತಮ ಪರಮಪುರುಷನಿಂದ ಶಕ್ತಿ ಪಡೆದ ಪೃಥು ಮಹಾರಾಜನು ತನ್ನ ಈ ಅಧ್ಯಾತ್ಮ ನೆಲೆಯಿಂದ ವಿಚಲಿತನಾಗಲಿಲ್ಲ. ಅದರ ಪರಿಣಾಮವಾಗಿ ಅವನು ಭೌತ ಜಗತ್ತನ್ನು ಸತ್ಯವೆಂದು ನೋಡುವ ಸಾಧ್ಯತೆಯೇ ಇರಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಇವತ್ತಿನ ಒಂದು 19ನೇ ಶ್ಲೋಕ ನೋಡುವ. ಇಲ್ಲಿ ಪೃಥು ಮಹಾರಾಜನ ಬಗ್ಗೆ ಹೇಳ್ತಾ ಇರುವಂತದ್ದು ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಈ ಮಹಾರಾಜನು ದೇವೋತ್ತಮ ಪರಮ ಪುರುಷನಿಂದ ನೇರವಾಗಿ ಶಕ್ತಿಯನ್ನು ಪಡೆದವನು, 3 ಲೋಕಗಳ ಒಡೆಯನು, ವಿಕಾರರಹಿತನು, ಶಕ್ತ್ಯಾವೇಶ ಅವತಾರ ಎನ್ನಿಸಿಕೊಳ್ಳುವ ಪರಮ ಪ್ರಭುವಿನ ಅವತಾರ ಆಗಿದ್ದಾನೆ. ವಿಮುಕ್ತಾತ್ಮನು ಪ್ರಾಜ್ಞನೂ ಆದ ಅವನು ಭೌತ ವಸ್ತುಗಳೆಲ್ಲದರ ವೈವಿಧ್ಯವನ್ನ ನಿರರ್ಥಕ ಎಂದು ಕಾಣುವನು. ಯಾಕೆಂತ ಹೇಳಿದ್ರೆ ಅವುಗಳೆಲ್ಲದರ ಮೂಲ ತತ್ವ ಅಜ್ಞಾನವೇ ಆಗಿದೆ ಅಂತ ಹೇಳ್ಕೊಂಡು, ಅಂದ್ರೆ ಭಗವಂತನ ಅವತಾರ ಪೃಥು ಮಹಾರಾಜ ಅವರು ಶಕ್ತ್ಯಾವೇಶ ಅವತಾರ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ವಿಮುಕ್ತಾತ್ಮ ಪ್ರಾಜ್ಞಾ ಆದ ಯಾರೇ ಆದ್ರೂ ಕೂಡ ಅವರು ಈ ಎಲ್ಲ ಭೌತಿಕ ವಿಷಯ ವಸ್ತುಗಳು ಏನಿದೆ ಎಲ್ಲದರ ವೈವಿಧ್ಯವನ್ನ ನಿರರ್ಥಕ ಅಂತ ತಿಳ್ತಾರೆ. ಅಂದ್ರೆ ಇಲ್ಲಿರುವ ಎಲ್ಲವೂ ಕೂಡ ನಿರರ್ಥಕವಾದಂಥದ್ದು, ಎಲ್ಲಿ ಭಗವತ್ ಪ್ರಜ್ಞೆ ಇಲ್ಲ ಅದೆಲ್ಲವೂ ನಿರರ್ಥಕ ಅಂತ ಕಾಣ್ತಾರೆ. ಹಾಗೇನೆ ಯಾಕೆಂತ ಹೇಳಿದ್ರೆ ಎಲ್ಲದರ ಮೂಲ ತತ್ವ ಇಲ್ಲಿ ಅಜ್ಞಾನವೇ ಆಗಿದೆ. ಎಲ್ಲದರಲ್ಲಿ ಈ ಒಂದು ಭೌತಿಕದಲ್ಲಿ ಎಷ್ಟೇ ನಾವು ಪಾಂಡಿತ್ಯ ವಿದ್ಯೆ ಏನೇ ಮಾಡಿದ್ರು ಕೂಡ ಅಲ್ಲಿ ಭಗವತ್ ಪ್ರಜ್ಞೆ ಇಲ್ಲದಿದ್ರೆ ಅದು ಅಜ್ಞಾನಕ್ಕೆ ಸಮ ಅಂತೇಳಿ ಹೇಳ್ಬೋದು. ಹಾಗೆ ಮುಂದೆ ಭಾವಾರ್ಥದಲ್ಲಿ ಪ್ರಭುಪಾದರು ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ, ಅದನ್ನ ನೋಡುವ. ಈ ಸ್ತುತಿಗಳನ್ನು ಹಾಡುತ್ತಿರುವ ಪಾಠಕರು ಇಲ್ಲಿ ಪೃಥು ಮಹಾರಾಜನ ಅಲೌಕಿಕ ಗುಣಗಳನ್ನ ವರ್ಣಿಸ್ತಾ ಇದ್ದಾರೆ. ಯಾವ ರೀತಿ ಈ ಒಂದು
ಪೃಥು ಮಹಾರಾಜ ಅಲೌಕಿಕ ಗುಣಗಳನ್ನ ಹೊಂದಿದ್ದಾರೆ. ಆ ಗುಣಗಳ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂತದ್ದು. ಈ ಎಲ್ಲಾ ಗುಣಗಳನ್ನು ಸಾಕ್ಷಾತ್ ಭಗವಾನ್ ಎಂಬ ಪದದಲ್ಲಿ ಸಂಗ್ರಹಿಸಿದೆ. ಅಂದ್ರೆ ಭಗವಾನ್ ಅಂತ ಹೇಳಿದ್ರೆ ಭಗವಂತ 6 ಐಶ್ವರ್ಯಗಳನ್ನ ಹೊಂದಿದವನು ಭಗವಂತ ಅಲ್ವಾ? ಯಾವುದು ಆ 6 ಐಶ್ವರ್ಯಗಳು ಹೇಳ್ಬಹುದಾ? ಯಾವುದು 6 ಐಶ್ವರ್ಯ? ಭಗವಾನ್ ಅಂತ ಹೇಳ್ಬೇಕಾದ್ರೆ 6 ಭಗಗಳನ್ನ ಹೊಂದಿದವ. ಆ 6 ಐಶ್ವರ್ಯಗಳು ಯಾವುದು ಹೇಳ್ಬೋದಾ? ಸಂಪತ್ತು, ಸೌಂದರ್ಯ, ಎಲ್ಲ ಬಲ, ಎಲ್ಲ ಸಂಪತ್ತು, ಎಲ್ಲ ಶಕ್ತಿ, ಎಲ್ಲ ಕೀರ್ತಿ, ವಿದ್ಯಾ, ವೈರಾಗ್ಯ ಮತ್ತೆ ಜ್ಞಾನ. ಹಾಗೆ ಆದ್ರೆ ಎಲ್ಲರಲ್ಲಿ ಕೂಡ ಇದು ಈಗ ನಾವು ಕೂಡ ಭಗವಂತನಿಂದ ಬೇರ್ಪಟ್ಟ ವಿಭಿನ್ನ ಅಂಶ. ನಮ್ಮಲ್ಲಿ ಕೂಡ ಆ 6 ಗುಣಗಳು ನಮ್ಮಲ್ಲಿ ಇರ್ಬೋದು, ಆದ್ರೆ ನಮ್ಮಲ್ಲಿ ಅಲ್ಪ ಪ್ರಮಾಣದಲ್ಲಿ, ಅತ್ಯಲ್ಪ ಪ್ರಮಾಣದಲ್ಲಿ ಇರುವಂತದ್ದು. ಆದ್ರೆ ಭಗವಂತ ಪೂರ್ಣ ಪ್ರಮಾಣದಲ್ಲಿ ಈ 6 ಐಶ್ವರ್ಯಗಳನ್ನ ಪೂರ್ಣ ಪ್ರಮಾಣದಲ್ಲಿ ಹೊಂದಿದ್ದಾನೆ. ಸಾಕ್ಷಾತ್ ಭಗವಾನ್ ಎಂಬ ಪದದಲ್ಲಿ ಸಂಗ್ರಹಿಸಿದೆ. ಇಲ್ಲಿ ಪೃಥು ಮಹಾರಾಜ ಕೂಡ ಸಾಕ್ಷಾತ್ತಾಗಿ ದೇವೋತ್ತಮ ಪರಮಪುರುಷನೇ ಆಗಿದ್ದಾನೆ. ಆದ್ದರಿಂದ ಅನಂತ ಸದ್ಗುಣಗಳನ್ನ ಅವನು ಹೊಂದಿದ್ದಾನೆ. ಒಬ್ಬನಲ್ಲಿ ಒಂದು ಗುಣ ಇರ್ಬೋದು, ನಾವು ಭೌತಿಕದಲ್ಲಿ ನೋಡ್ಬೋದು, ತುಂಬಾ ಶ್ರೀಮಂತ ಇರ್ಬೋದು, ಆದ್ರೆ ಅವನಿಗೆ ಜ್ಞಾನ ಇರೋದಿಲ್ಲ, ಅಥವಾ ಅವನಲ್ಲಿ ಕೀರ್ತಿ, ಅವನ ಫೇಮಸ್ ಆಗಿರ್ಬೋದು, ಅವನು ತುಂಬಾ ಹಣ ಇದೆ ಅಂತ, ಆದ್ರೆ ಜ್ಞಾನ ಇರೋದಿಲ್ಲ, ವೈರಾಗ್ಯ ಇರೋದಿಲ್ಲ. ಆ ರೀತಿ ಅಲ್ಲ, ಒಬ್ಬರಲ್ಲೇ ಎಲ್ಲಾ ಗುಣಗಳು ಇರುವಂತದ್ದು ತುಂಬಾ ಕಡಿಮೆ. ಆದ್ರೆ ಇಲ್ಲಿ ಪೃಥು ಮಹಾರಾಜ ಎಲ್ಲ ಸದ್ಗುಣ, ಅನಂತ ಸದ್ಗುಣಗಳನ್ನ ಹೊಂದಿದ್ದಾನೆ. ಪರಮ ಪುರುಷನ ಅವತಾರವಾದುದರಿಂದ ಶ್ರೇಷ್ಠ ಗುಣಗಳಲ್ಲಿ ಅವನಿಗೆ ಸಮಾನರಾದವರು ಬೇರೆ ಯಾರೂ ಇಲ್ಲ. ದೇವೋತ್ತಮ ಪರಮ ಪುರುಷನಿಗೆ 6 ಐಶ್ವರ್ಯಗಳಿವೆ. ಹಾಗೆಯೇ ಪೃಥು ಮಹಾರಾಜನು ಕೂಡ ದೇವೋತ್ತಮ ಪರಮ ಪುರುಷನ ಈ 6 ಐಶ್ವರ್ಯಗಳನ್ನ ಪೂರ್ಣ ಪ್ರಮಾಣದಲ್ಲಿ ಪ್ರಕಟಿಸಬಲ್ಲ ಅಧಿಕಾರವನ್ನ ಕೂಡ ಪಡ್ಕೊಂಡಿದ್ದ ಅಂತೇಳಿ. ಅಂದ್ರೆ ಅಂತ ಒಂದು ಶುದ್ಧ ಭಕ್ತಿಯಲ್ಲಿ ಇರುವವರಿಗೆ ಆ ಎಲ್ಲ ಗುಣಗಳು ಇದ್ರೂ ಕೂಡ ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ. ಅದೇ ಈ ಒಂದು ಭೌತಿಕದಲ್ಲಿ ಇರೋದಾದ್ರೆ ಅದನ್ನ ದುರುಪಯೋಗ ಪಡಿಸ್ಕೊಳ್ತಾರೆ. ಆದ್ರೆ ಯಾವಾಗ ಶುದ್ಧ ಭಕ್ತರು ಅವರಿಗೆ ಆ ಭಗವಂತನ ಎಲ್ಲ ಗುಣಗಳನ್ನ ಹೊಂದಿದ್ರು ಕೂಡ ಅವರು ಅದನ್ನ ಪ್ರಕಟಿಸಬಲ್ಲ ಎಲ್ಲ ಅಧಿಕಾರವನ್ನ ಕೂಡ ಪಡೆದಿರ್ತಾರೆ. ಹಾಗೆ ಅದನ್ನ ಬೇಕಾದ ಜಾಗದಲ್ಲಿ ಅದನ್ನ ಬಳಸಿಕೊಳ್ತಾರೆ. ಆ ರೀತಿ. ಸೊ ಇಲ್ಲಿ ಮತ್ತೆ ಮುಂದೆ ಹೇಳ್ತಾ ಇದ್ದಾರೆ, ವಿಕಾರರಹಿತ ಎಂಬ ಅರ್ಥವುಳ್ಳ ಕೂಟಸ್ಥ ಎಂಬ ಪದವು ಮಹತ್ವಪೂರ್ಣದಾಗಿದೆ ಅಂತೇಳಿ. ಅಂದ್ರೆ ಈ ಶ್ಲೋಕದಲ್ಲಿ ಬರ್ತದೆ ಕೂಟಸ್ಥ ಅಂತ ಹೇಳ್ಕೊಂಡು, ಕೂಟಸ್ಥ ಆತ್ಮ ಕಲಯಾವತೀರ್ಣ ಅಂತ ಹೇಳ್ಕೊಂಡು, ಈ ಕೂಟಸ್ಥ ಅಂತ ಹೇಳುವಂಥದ್ದು ವಿಕಾರರಹಿತ ಅಂತ ಹೇಳುವಂತ ಒಂದು ಪದದ ಅರ್ಥ ತುಂಬಾ ಮಹತ್ವಪೂರ್ಣದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ 2 ಬಗೆಯ ಜೀವಿಗಳಿದ್ದಾರೆ. ಈ ಒಂದು ಇದರಲ್ಲಿ ಭೌತಿಕ ಸೃಷ್ಟಿಯಲ್ಲಿ 2 ಬಗೆಯ ಜೀವಿಗಳಿರ್ತಾರಂತೆ. ಯಾರು? ನಿತ್ಯ ಮುಕ್ತ ಮತ್ತು ನಿತ್ಯಬದ್ಧ. ನಿತ್ಯ ಮುಕ್ತ ಅಂತ ಯಾರನ್ನ ಹೇಳ್ತಾರೆ? ಹರೇ ಕೃಷ್ಣ. ಯಾರು ನಿತ್ಯ ಮುಕ್ತರಾಗಿರ್ತಾರೆ? ನಿತ್ಯ ಮುಕ್ತ ಅಂತ ನಾವ್ ಯಾರನ್ನ ಕರಿತೇವೆ? ಭಕ್ತರು, ನಿತ್ಯ ಭಗವಂತನ ದಾಸ, ಶುದ್ಧ ಭಕ್ತರಾಗಿರ್ತಾರೆ. ಯಾವಾಗ ಆ ಒಂದು ತನ್ನ ಸ್ವರೂಪವನ್ನ ಅರ್ಥ ಮಾಡಿಕೊಂಡಿರ್ತಾರೆ ಅಲ್ವಾ? ನಾನು ಭಗವಂತನ ಶಾಶ್ವತವಾದ ದಾಸ ಅಂತ ಹೇಳ್ಕೊಂಡು ಯಾರು ಅರಿತಿರ್ತಾರೆ ಅಂತವರನ್ನ ನಿತ್ಯ ಮುಕ್ತರು ಅಂತ ಹೇಳ್ಬೋದು ಅಲ್ವಾ? ಇಲ್ಲಿ ನಿತ್ಯ ಮುಕ್ತ ಅಂತ ಹೇಳಿದ್ರೆ ತಾನು ಭಗವಂತನ ನಿತ್ಯ ಸೇವಕ, ಅವನಿಂದ ಬಂದಿರುವ ವಿಭಿನ್ನ ಅಂಶ ಮತ್ತು ತನ್ನ ಸ್ವರೂಪ ಅಂತ ಹೇಳುವಂಥದ್ದು ಭಗವಂತನ ನಿತ್ಯ ಸೇವಕ, ಶಾಶ್ವತವಾದ ಸ್ಥಾನ ಅಂತ ಹೇಳಿ ಅವನಿಗೆ ತಿಳಿದಿರ್ತದೆ. ಹಾಗೇನೆ ಜೀವೇರ ಸ್ವರೂಪ ಕೃಷ್ಣರ ನಿತ್ಯ ದಾಸ ಅಂತ ಹೇಳ್ಕೊಂಡು ಅದನ್ನ ಒಪ್ಪಿಕೊಂಡಿರ್ತಾನೆ ಅವನು. ಹಾಗೆ ಆ ಸ್ಥಾನದಲ್ಲೇ ನಿಂತು ಅವನು ಭೌತಿಕ ಜಗತ್ತನ್ನ ನೋಡ್ತಾನೆ. ನಾನು ನನ್ನದು ಎಂಬ ಅಹಂಕಾರ ಮಮಕಾರ ಅವನಿಗೆ ಇರೋದಿಲ್ಲ. ಹಾಗೆ ಆ ರೀತಿ ಅವನು ಇರ್ತಾನೆ ಅಂತ ಹೇಳ್ಕೊಂಡು. ಇನ್ನ ಹಾಗೆ ಅಂದ್ರೆ ಭಗವಂತನು ಭೌತಿಕ ಪ್ರಕೃತಿಯ 3 ಗುಣಗಳಿಂದ ಅಬಾಧಿತನಾಗಿರ್ತಾನೆ ಅಲ್ವಾ? ಭಗವಂತನಿಗೆ ಈ ಪ್ರಕೃತಿಯ 3 ಗುಣಗಳಿಂದ ಅಬಾಧಿತ ಅಂದ್ರೆ ಅವನಿಗೆ ಬಾಧೆ ಕೊಡೋದಿಲ್ಲ ಅದು. ಆ ರೀತಿಯೇ ಶುದ್ಧ ಭಗವತ್ ಭಕ್ತನ್ ಕೂಡ ಈ ಪ್ರಕೃತಿಯ ಗುಣಗಳಿಂದ ಅಬಾಧಿತನಾಗಿರ್ತಾನೆ. ಹಾಗೇನೆ ಭೌತಿಕ ಸ್ಥಿತಿಯಲ್ಲಿ ಇರುವಂತೆ ತೋರಿದ್ರು ಕೂಡ ಅವನು ಮುಕ್ತನಾಗಿರ್ತಾನೆ. ಸತತವಾಗಿ ಶ್ರೀಕೃಷ್ಣನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗಿ ಈ ಮುಕ್ತಿಯನ್ನು ಅವನು ಪಡ್ಕೊಂಡಿರ್ತಾನೆ. ಹಾಗೆ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಕೂಡ ನಾವೊಂದು ಶ್ಲೋಕವನ್ನ ನೋಡ್ಬೋದು. ಇಹಾ ಯಸ್ಯ ಯಾವುದನ್ನ ಹೇಳ್ತಾರೆ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ? ಇಹಾ ಯಸ್ಯ ಹರೇರ್ದಾಸ್ಯ ಕರ್ಮಣ ಮನಸಾಗಿರ ನಿಖಿಲ ವಸ್ತಾಸು ಜೀವನ್ ಮುಕ್ತ ಸ ಉಚ್ಯತೆ ಅಂತೇಳಿ. ಅಂದ್ರೆ ತನ್ನ ಕ್ರಿಯೆ, ಮನಸ್ಸು ಮತ್ತು ಮಾತುಗಳಿಂದ, ಕಾಯ ವಾಚ ಮನಸ್ಸ, ಅವನು ಶ್ರೀಕೃಷ್ಣನ ದಿವ್ಯ ಪ್ರೇಮ ಸೇವೆಗಾಗಿಯೇ ಜೀವಿಸುವವನಾಗಿರ್ತಾನೆ, ನಿತ್ಯ ಮುಕ್ತನಾದವನು. ಭೌತಿಕ ಅಸ್ತಿತ್ವದ ಸ್ಥಿತಿಯಲ್ಲಿ ಇರುವಂತೆ ಅವನು ತೋರಿದ್ರು ಕೂಡ ಖಂಡಿತವಾಗಿ ಅವನು ಮುಕ್ತಾತ್ಮನಾಗಿರ್ತಾನೆ ಅಂತ ಹೇಳ್ಕೊಂಡು. ಅಂದ್ರೆ ಅವನಿಗೆ ತಿಳಿದಿರ್ತದೆ ಏಕಲೇ ಈಶ್ವರ ಕೃಷ್ಣ
ಆರಸಭಾ ಭರ್ತ್ಯ ಅಂತ ಹೇಳಿ, ಅಂದ್ರೆ ಭರ್ತ್ಯ ಅಂತ ಹೇಳಿದ್ರೆ ನೌಕರ ಅಂತ ಹೇಳ್ಕೊಂಡು, ಅಂದ್ರೆ ದಾಸರು ಅಂತ ಹೇಳ್ಕೊಂಡು. ಭಗವಂತ ಒಬ್ಬನೇ ಏಕಲೇ ಈಶ್ವರ ಕೃಷ್ಣ, ಅವನೇ ಎಲ್ಲದರ ಈಶಾ ಅಂತ ಹೇಳ್ಕೊಂಡು. ಹಾಗಾಗಿ ಭಗವಂತ ಮಾತ್ರ ಒಡೆಯ, ಬಾಕಿ ಎಲ್ಲರೂ ಕೂಡ ಅವನ ನೌಕರರು ಅಂತ ಹೇಳ್ಕೊಂಡು ತಿಳ್ಕೊಂಡಿರ್ತಾನೆ ಅವನು. ಹಾಗೇನೆ ಇಲ್ಲಿ ನಮ್ಗೆ ಕೂಡ ಆ ನಿತ್ಯ ಮುಕ್ತ ಅಂತ ಅಂದ್ರೆ ನಾವು ಭಗವಂತನಿಂದ ಬೇರ್ಪಟ್ಟ ಒಂದು ಅಂಶ, ಭಗವಂತನ ಒಂದು ಶಕ್ತಿ ನಮ್ಮಲ್ಲಿ ಕೂಡ ಇರ್ತದೆ. ಹಾಗಾಗಿ ಭಗವಂತನ ಒಂದು ಆಜ್ಞೆಯನ್ನ ಪಾಲಿಸಿದಾಗ ಅವನು ಎಲ್ಲದರ ಅಂದ್ರೆ ಭಗವಂತನೇ ಎಲ್ಲದರ ಮಾಲೀಕ, ನಾವು ಅವನ ಸೇವಕರು ಅಂತ ನಾವು ಒಪ್ಪಿಕೊಂಡು ಅದರಂತೆ ನಮ್ಮನ್ನ ಅವನಿಗೆ ಅರ್ಪಿಸಿಕೊಂಡಾಗ ಖಂಡಿತ ನಮ್ಮನ್ನು ಕೂಡ ಭಗವಂತ ಕೈ ಹಿಡಿದು ಈ ಒಂದು ಭವಸಾಗರದಿಂದ ಮೇಲೆ ಕೆತ್ತುತ್ತಾನೆ ಅಂತ ಅವರಿಗೆ ತಿಳಿದಿರ್ತದೆ. ಆ ರೀತಿ ಇರ್ತಾರೆ. ಹಾಗೆ ಇಲ್ಲಿ ನಿತ್ಯ ಮುಕ್ತ ಅಂತ ಹೇಳ್ತಾರೆ. ಇನ್ನು ನಿತ್ಯಬದ್ಧ, ಇನ್ನೊಂದು 2 ಬಗೆಯ ಜೀವಿಗಳು. ಒಬ್ಬರು ನಿತ್ಯ ಮುಕ್ತರಾಗಿದ್ರೆ ಅವರು ಭಗವಂತನ ಶುದ್ಧ ಭಕ್ತರು, ಅವರಿಗೆ ನಿಜ ಅವರ ಸ್ವರೂಪ ಅದ ಅರಿವಿರ್ತದೆ. ಆದ್ರೆ ಇನ್ನು ನಿತ್ಯಬದ್ಧ, ಯಾರು ನಿತ್ಯಬದ್ಧರು ಅಂತ ಹೇಳಿದ್ರೆ? ಹರೇ ಕೃಷ್ಣ, ಹರೇ ಕೃಷ್ಣ. ಯಾರನ್ನ ನಿತ್ಯಬದ್ಧರು ಅಂತ ಹೇಳ್ತೇವೆ? ದೇಹವನ್ನು ಒಂದು ಉಡುಗೆಯಾಗಿ ಅಂದ್ರೆ ಬೇರೆ ಬೇರೆ ನಾವೆಲ್ಲರೂ ಕೂಡ ನಿತ್ಯಬದ್ಧರೆ ಅಲ್ವಾ? ಯಾಕೆಂತ ಹೇಳಿದ್ರೆ ಈಗಷ್ಟೇ ನಾವು ಸ್ವಲ್ಪ ಮಟ್ಟಿಗೆ ಭಗವಂತನ ಒಂದು ಆಧ್ಯಾತ್ಮಿಕ ಜ್ಞಾನವನ್ನ ಪಡ್ಕೊಳ್ತಾ ಇದ್ದೇವೆ. ಆದ್ರೆ ಉಳಿದ ಎಲ್ಲಾ ಜೀವಿಗಳು ನಿತ್ಯಬದ್ಧರು. ಯಾಕೆ ನಿತ್ಯಬದ್ಧರು ಅಂತ ಹೇಳಿದ್ರೆ ಅನೇಕ ಕೋಟ್ಯಾಂತರ ವರ್ಷಗಳಿಂದ ನಿತ್ಯವಾಗಿ ನಾವು ಬೇರೆ ಬೇರೆ ದೇಹಗಳನ್ನ ಪಡ್ಕೊಂಡು ಇಲ್ಲಿ ಬದ್ಧರಾಗಿದ್ದೇವೆ ಅಂತ ಹೇಳಿದ್ರೆ ನಿತ್ಯ ಅಂತ ಹೇಳಿದ್ರೆ ಈ ಆತ್ಮ ಅಂತ ಹೇಳುವಂಥದ್ದು ಅದು ಶಾಶ್ವತವಾದದ್ದು. ಹಾಗಾಗಿ ಅದು ನಿತ್ಯಬದ್ಧ. ಎಲ್ಲಿವರೆಗೆ ಭಗವಂತನ ಆಜ್ಞೆಯನ್ನು ಅದು ಪಾಲಿಸುವುದಿಲ್ಲ, ಭಗವಂತನ ದಿವ್ಯ ಪ್ರೇಮ ಸೇವೆಗೆ ವಿರುದ್ಧವಾಗಿ ಅಂದ್ರೆ ವಿರುದ್ಧವಾಗಿ ಇದ್ರೆ ಅವನು ಬಹುಮಟ್ಟಿಗೆ ಅವನು ಪಶು ಅಂತಾನೆ ಹೇಳ್ಬೋದು ಅಲ್ವಾ? ಅಂತವರನ್ನ ನಿತ್ಯ ಬದ್ಧರು ಅಂತ ಹೇಳ್ತಾರೆ. ಸೊ ಅಂದ್ರೆ ಮತ್ತೆ ಮತ್ತೆ ಈ ಒಂದು ಭಗವಂತನ ವಿರುದ್ಧವಾದ ಅಂದ್ರೆ ಭಗವಂತನ ಇಚ್ಛೆಗೆ ವಿಧೇಯ ಆಗದಿರುವುದು, ಆಗದಿರುವಾಗ ಅವನು ನಿತ್ಯ ಬದ್ಧನಾಗ್ತಾನೆ. ಪರಮಪ್ರಭುವಿನ ಇಚ್ಛೆಗೆ ವಿಧೇಯವಾಗಿರುವುದೇ ಈ ಒಂದು ಜೀವಿಯ ಒಂದು ಸ್ವಾಭಾವಿಕ ಸ್ಥಿತಿ. ಆಕ್ಚುಲಿ ನಾವು ಜೀವಿಗಳು ಮಾನವ ದೇಹ ಪಡ್ಕೊಂಡಾಗ ಭಗವಂತನಿಗೆ ವಿಧೇಯರಾಗಿರ್ಬೇಕು. ಭಗವಂತನ ಸೇವೆಯನ್ನು ಉಳಿದು ಬೇರೆ ಯಾವುದೂ ಕರ್ತವ್ಯವಿಲ್ಲ. ಅದು ನಿಜವಾಗಿ ಮಾನವ ಜನ್ಮದ ಒಂದು ಉದ್ದೇಶ ಅಂತ ಹೇಳಿ. ಹಾಗೆ ದಿವ್ಯ ಪ್ರೇಮ ಸೇವೆಯಲ್ಲಿ ಇತರ ಯಾವ ಚಟುವಟಿಕೆಗಳನ್ನ ಹೆಚ್ಚು ಅಂದ್ರೆ ಬೇರೆ ಯಾವ ಚಟುವಟಿಕೆಗಳಿಗೂ ಗಮನ ಕೊಡದೆ ಹೆಚ್ಚಿನ ಸಮಯವನ್ನ ಭಗವಂತನ ಒಂದು ಸೇವೆಗೆ ಯಾರು ಮುಡಿಪಾಗಿರ್ತಾರೆ ಅವರು ತನ್ನ ಸ್ವರೂಪವನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಹಾಗೆ ಯಾರು ಭಗವಂತನ ಇಚ್ಛೆಗೆ ವಿಧೇಯರಾಗಿರದೆ ಅವನ ಒಂದು ಇಚ್ಛೆಗೆ ವಿರುದ್ಧವಾಗಿ ಯಾರು ಕಾರ್ಯದಲ್ಲಿ ತೊಡಗಿಸಿಕೊಂಡಿರ್ತಾರೆ ಅಂತವರನ್ನ ನಿತ್ಯ ಬದ್ಧರು ಅಂತೇಳಿ ಹೇಳ್ತಾರೆ. ಅಂತಹ ವಿರೋಧ ಕಾರ್ಯದಲ್ಲಿ ತೊಡಗಿದಾಗ ಜೀವಿ ಭಗವಂತನ ಅಧೀನವಾಗಿ ಕೆಲಸ ಮಾಡುವ ಈ ಭೌತಿಕ ಪ್ರಕೃತಿಯ ಒಂದು ನಿಯಮಕ್ಕೆ ಅವನು ಒಳಗಾಗ್ತಾನೆ. ಹಾಗಾಗಿ ದಂಡನೆಗೆ ಒಳಗಾಗ್ತಾನೆ ಅಲ್ವಾ? ಈ ಒಂದು ಭೌತಿಕದಲ್ಲಿ ನಾವು ಭಗವಂತನಿಗೆ ಅವಿಧೇಯರಾಗಿದ್ದಾಗ ನಾವು ಭೌತಿಕ ಪ್ರಕೃತಿಯ ಒಂದು ದಂಡನೆಗೆ ಒಳಗಾಗ್ತೇವೆ, 3 ಕ್ಲೇಶಗಳಿಗೆ ಒಳಗಾಗ್ತೇವೆ. ಆದಿ ಭೌತಿಕ, ಆದಿ ಆತ್ಮಿಕ, ಆದಿ ದೈವಿಕ ಅಂತ ಹೇಳುವ ಆ 3 ಕ್ಲೇಶಗಳಿಗೆ ಒಳಗಾಗಿ ಸದಾ ನಾವು ಮತ್ತೆ ಮತ್ತೆ ಬೇರೆ ಬೇರೆ ದೇಹವನ್ನ ಪಡೆಯುವಂತ ಒಂದು ಸ್ಥಿತಿಯನ್ನ ನಾವು ಪಡ್ಕೊಳ್ತೇವೆ. ಹಾಗೆ ಭಗವತ್ ಪ್ರಜ್ಞೆಯ ಅಥವಾ ಒಂದು ಭಕ್ತಿ ಜೀವನವನ್ನ ನಡೆಸದ ಪಕ್ಷದಲ್ಲಿ ಈ ಒಂದು ಶಕ್ತಿಶಾಲಿಯಾದ ಭೌತಿಕ ಪ್ರಕೃತಿಯ ಕಠೋರ ನಿಯಮದಿಂದ ನಾವು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಕೊಂಡು. ಹಾಗಾಗಿ ಮತ್ತೆ ಇಲ್ಲಿ ನಿತ್ಯ ಬದ್ಧರಿಗೆ ಭಗವಂತ ಇನ್ನೊಂದು ಅವಕಾಶವನ್ನ ಕೂಡ ಕೊಡ್ತಾನೆ. ಇಲ್ಲಿ ವೇದಗಳನ್ನ ಕೊಟ್ಟಿದ್ದಾನೆ ನಮ್ಗೆ. ಆ ವೇದ ಜ್ಞಾನದ ವಿಸ್ತರಣೆಗಳು ಕೂಡ ಅವನಿಗೆ ಒಂದು ತನ್ನ ನಿತ್ಯಬದ್ಧ ಸ್ಥಿತಿಯಿಂದ ಪರಿವರ್ತನನ್ನಾಗಿ ಮಾಡುವ ಒಂದು ಅವಕಾಶವನ್ನ ಕೂಡ ಕೊಡ್ತಾರೆ. ಇಲ್ಲಿ ದಿವ್ಯ ಜ್ಞಾನದ ಪ್ರಯೋಜನವನ್ನ ಯಾರು ಪಡಿತಾರೆ ಅವರು ಕ್ರಮೇಣ ಭಗವಂತನಿಗೆ ಸೇವೆ ಸಲ್ಲಿಸುವುದರ ಮಹತ್ವವನ್ನ ಅರಿತಿರ್ತಾರೆ. ಮತ್ತೆ ಒಂದು ಮರಳಿ ಒಂದು ಭಗವಂತನಲ್ಲಿ ಹೋಗುವ ಒಂದು ಪ್ರಯತ್ನದಲ್ಲಿ ಇರ್ತಾರೆ. ಆದ್ರೆ ಭಗವಂತನಿಗೆ ಸೇವೆ ಸಲ್ಲಿಸುವುದನ್ನ ಮರೆತ ಪ್ರಜ್ಞೆ ಏನಿರ್ತದೆ ಅದನ್ನ ಮತ್ತೆ ಮರಳಿ ಪಡಿತಾರೆ ಅವರು ಅಂತ. ಹಾಗೆ ನಿತ್ಯ ಬದ್ಧರ ಒಂದು ಜೀವನ ಆ ರೀತಿ ಇರ್ತಾರೆ. ಯಾಕೆ ನಿತ್ಯ ಬದ್ಧ ಅಂತ ಹೇಳಿದ್ರೆ ಅವರು ಅಂತ ಒಂದು ಕಾರ್ಯ ಭಗವಂತನಿಗೆ ಅವಿಧೇಯರಾಗಿದ್ದುಕೊಂಡು ಭಗವಂತನ ಇಚ್ಛೆಯ ವಿರುದ್ಧವಾಗಿ ಇರುವ ಕಾರ್ಯ ಚಟುವಟಿಕೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಾಗ ಮತ್ತೆ ಮತ್ತೆ ಬೇರೆ ಬೇರೆ ದೇಹವನ್ನ ಪಡೆಯುವ ಒಂದು ಸ್ಥಿತಿಯಲ್ಲಿ ಇರ್ತಾರೆ. ಹಾಗಾಗಿ ಅವರು ನಿತ್ಯ ಬದ್ಧರು ಅಂತ ಹೇಳ್ಕೊಂಡು.
ಮುಂದೆ ಹೇಳ್ತಾರೆ, ನಿತ್ಯ ಮುಕ್ತ ಜೀವಿಯು ತಾನು ದೇವೋತ್ತಮ ಪರಮಪುರುಷನ ನಿತ್ಯ ದಾಸ ಎಂಬುದನ್ನ ಎಂದಿಗೂ ಮರೆಯುವುದಿಲ್ಲ. ಅವನಿಗೆ ತಾನು ನಿರಂತರವಾಗಿ ಭಗವಂತನ ಸೇವೆಯಲ್ಲಿ ನಿರತಾಗಿ ನಾನು ಶಾಶ್ವತವಾದ ಸೇವಕ ಅಂತೇಳಿ ಅವನು ತಿಳ್ಕೊಂಡಿರ್ತಾನೆ. ಹಾಗಾಗಿ ಅವನು ಅದನ್ನ ಎಂದಿಗೂ ಮರೆಯೋದಿಲ್ಲ. ತನ್ನ ಈ ನೆಲೆಯನ್ನು ಮರೆಯದೆ ತಾನು ಭಗವಂತನ ವಿಭಿನ್ನಾಂಶವೇ ಆಗಿದ್ದೇನೆ ಅಂತ ತಿಳ್ಕೊಂಡಿರುವವನೇ ನಿತ್ಯ ಮುಕ್ತನು ಅಂತೇಳಿ ಇಲ್ಲಿ ಹೇಳ್ತಾರೆ. ಅದೇ ಒಂದು ಬದ್ಧಾತ್ಮ ಹೇಗಿರ್ತದೆ ಅಂತ ಹೇಳಿದ್ರೆ, ತಾನು ಕೂಡ ಭಗವಂತನ ವಿಭಿನ್ನಾಂಶ, ಆದ್ರೆ ನನ್ಗೆ ಇಲ್ಲಿ ಭೋಗ ಜೀವನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾನೆ, ನಾನು ನನ್ನ ಇಚ್ಛಾ ಪ್ರಕಾರ ನಾನು ಜೀವನ ಮಾಡ್ಬೇಕು ಅಂತ ಹೇಳುವಂಥದ್ದು ನಿತ್ಯ ಬದ್ಧನ ಒಂದು ಮನಸ್ಥಿತಿ ಇರ್ತದೆ. ಇಲ್ಲಿ ನಿತ್ಯ ಮುಕ್ತ ಅಂತ ಹೇಳುವವನು ಭಗವಂತನ ವಿಭಿನ್ನಾಂಶ ಆಗಿದ್ದೇನೆ, ಆದ್ರೆ ಅವನು ನಿತ್ಯ ಸೇವಕ ಸ್ಥಾನ ಅಂತ ತಿಳ್ಕೊಂಡಿರ್ತಾನೆ. ಇಂತಹ ನಿತ್ಯ ಮುಕ್ತ ಜೀವಿ ಪರಮಾತ್ಮನ ವಿಸ್ತೃತ ರೂಪವಾಗಿ ಅವನನ್ನು ಪ್ರತಿನಿಧಿಸುತ್ತಾನೆ ಅಂತ ಹೇಳಿದ್ರೆ, ಈ ಒಂದು ಶುದ್ಧ ಭಕ್ತರ ಒಂದು ರೂಪದಲ್ಲಿ ಅವರು ಭಗವಂತನ ಒಂದು ಪ್ರತಿನಿಧಿಯಾಗಿ ಈ ಒಂದು ಭೌತಿಕ ಪ್ರಪಂಚಕ್ಕೆ ಬಂದು ಉಳಿದ ಆತ್ಮಗಳನ್ನ ಕೂಡ ಪತಿತ ಆತ್ಮಗಳನ್ನ ಕೂಡ ಶುದ್ಧರನ್ನಾಗಿ ಮಾಡ್ಲಿಕ್ಕೆ ಇಲ್ಲಿ ಒಂದು ಗುರುಗಳಾಗಿ ಅವರನ್ನ ಪ್ರತಿನಿಧಿಸ್ತಾರೆ. ಇಲ್ಲಿ ಭಗವಂತನ ಪ್ರತಿನಿಧಿಯಾಗಿ ಅವರು ಇಲ್ಲಿ ಬರ್ತಾರೆ ಅಂತ ಹೇಳ್ಕೊಂಡು, ಹಾಗೆ ಮತ್ತೆ ವೇದಗಳಲ್ಲಿ ಕೂಡ ಹೇಳಿದೆ ನಿತ್ಯೋ ನಿತ್ಯಾನಾಂ ಎಂದು ಹೇಳಿದೆ. ಅಂದ್ರೆ ನಿತ್ಯೋ ನಿತ್ಯಾನಾಂ ಚೇತನಾಂ ಏಕೋ ಬಹುನಾಂ ವಿದದಾತಿ ಕಾಮಾನ್ ಅಂತ ಹೇಳ್ತದೆ. ಅಂದ್ರೆ ನಾವು ಕೂಡ ನಿತ್ಯ, ಭಗವಂತ ಕೂಡ ನಿತ್ಯ, ಆದ್ರೆ ಚೇತನಾಂ ಆದ್ರೆ ನಾವು ಅಣು, ಭಗವಂತ ವಿಭು, ನಾವೊಂದು ಸಾಗರದ ಒಂದು ಹನಿಯಾಗಿರ್ಬೋದು, ಆದ್ರೆ ಭಗವಂತ ದೊಡ್ಡ ಸಾಗರ ಅವನು ಅಂತ ಹೇಳ್ಕೊಂಡು, ಅಲ್ಪ ಮಟ್ಟಿನ ಒಂದು ಗುಣ ನಮ್ಮಲ್ಲಿ ಇರ್ಬೋದು, ಆದ್ರೆ ಪ್ರಮಾಣದಲ್ಲಿ ನಾವು ತುಂಬಾ ಅಲ್ಪರು ನಾವು ಅಂತ ಹೇಳ್ಕೊಂಡು. ಹಾಗೆ ಏಕೋ ಬಹುನಾಂ ವಿದದಾತಿ ಕಾಮನ್, ಅವನು ಒಬ್ಬನೇ ಇದ್ದುಕೊಂಡು ತನ್ನ ಶಕ್ತಿಗಳ ವಿಸ್ತರಣೆಯಿಂದ ಈ ಮೂರು ಲೋಕಗಳನ್ನು ಕೂಡ ಪಾಲನೆ ಪೋಷಣೆ ಮಾಡುವವನು ಭಗವಂತ. ಏಕೋ ಬಹುನಾಂ, ಅವನೊಬ್ಬನೇ ಎಲ್ಲವನ್ನ ಪಾಲನೆ ಪೋಷಣೆ ಮಾಡುವವನು, ಎಲ್ಲ ಜೀವಿಗಳ ಪಾಲನೆ ಪೋಷಣೆ ಮಾಡುವವನಾಗಿರ್ತಾನೆ ಭಗವಂತ. ಹಾಗೆ ನಿತ್ಯೋ ನಿತ್ಯಾನಾಂ ಚೇತನಾಂ ಏಕೋ ಬಹುನಾಂ ವಿದದಾತಿ ಕಾಮನ್, ಆದ್ರೆ ನಾವು ಹಾಗಲ್ಲ, ನಾವು ಪ್ರತಿಯೊಂದಕ್ಕೂ ಕೂಡ ಭಗವಂತನಿಗೆ ಡಿಪೆಂಡ್ ಆಗಿದ್ದೇವೆ, ಅವಲಂಬಿತರಾಗಿದ್ದೇವೆ ಅಲ್ವಾ. ನಮ್ಮಿಂದ ಯಾಕೆಂತ ಹೇಳಿದ್ರೆ ನಾವು ಈ ಒಂದು ಪಂಚಮಹಾಭೂತಗಳಿಂದ ಆಗಿರುವಂತಹ ದೇಹವನ್ನ ಪಡ್ಕೊಂಡಿರುವಂತದ್ದು. ಆ ಪಂಚಮಹಾಭೂತಗಳು ಆಗಿರುವ ದೇಹ ಅಂತ ಹೇಳುವಂತದ್ದು ಅದು ಶಾಶ್ವತವಲ್ಲದು, ಅದು ಅಶಾಶ್ವತವಾದದ್ದು. ಆ ಅಶಾಶ್ವತವಾದ ಶರೀರದಲ್ಲಿ ಇದ್ದುಕೊಂಡು ನಾವು ಏನೇ ಮಾಡಿದ್ರು ಕೂಡ, ನಾವ್ ಯಾರನ್ನು ಎಷ್ಟನೇ ಪಾಲನೆ ಮಾಡ್ತೇನೆ ಅಂತ ಹೇಳಿದ್ರು ಕೂಡ ಅದು ಪೂರ್ಣ ಮಟ್ಟದಲ್ಲಿ ಇರೋದಿಲ್ಲ, ಅದು ಕ್ಷಣಿಕ ಸ್ವಲ್ಪ ಮಟ್ಟಿಗೆ ಮಾಡ್ಬೋದು ಅಷ್ಟೇ. ಹಾಗಾಗಿ ಈ ಒಂದು ಭಗವಂತ ಸಚ್ಚಿದಾನಂದ ಸ್ವರೂಪ, ಅವನು ಪೂರ್ಣ, ಭಗವಂತ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಅಂತ ಹೇಳ್ತೇವೆ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ, ಅವನಿಂದ ಬರುವಂತದ್ದು ಕೂಡ ಪೂರ್ಣವಾಗಿರ್ತದೆ. ಹಾಗಾಗಿ ಈ ಎಲ್ಲ ಒಂದು ಇಷ್ಟೊಂದು ದೊಡ್ಡ ಬ್ರಹ್ಮಾಂಡವನ್ನ ಕೂಡ ಈ ಎಲ್ಲ ಜೀವರಾಶಿಗಳಿಗೆ ಬೇಕಾದ ಪಾಲನೆ ಪೋಷಣೆ ಅವನೇ ಒದಗಿಸ್ತಾ ಇದ್ದಾನೆ ಇಲ್ಲಿ ಅಂತ ಹೇಳ್ಕೊಂಡು. ಹಾಗೆ ನಿತ್ಯೋ ನಿತ್ಯಾನಾಮ್ ಎಂದು ಹೇಳಿದೆ. ಹೀಗೆ ನಿತ್ಯ ಮುಕ್ತ ಜೀವಿಯು ತಾನು ಪರಮೋನ್ನತನ ನಿತ್ಯನ ಅಥವಾ ನಿತ್ಯನಾದ ದೇವೋತ್ತಮ ಪರಮಪುರುಷನ ವಿಸ್ತರಣ ಎಂದು ತಿಳ್ಕೊಂಡಿರ್ತಾನೆ. ಆ ಒಂದು ಸತ್ಯ ಅವನ ಅರ್ಥ ಮಾಡ್ಕೊಂಡಿರ್ತಾನೆ. ಆ ನೆಲೆಯಲ್ಲಿ ನಿಂತು ಈ ಭೌತ ಜಗತ್ತನ್ನು ಅವನು ಬೇರೆಯೇ ದೃಷ್ಟಿಯಿಂದ ನೋಡ್ತಾನೆ. ಆ ರೀತಿ ನನ್ನ ಕರ್ತವ್ಯ ಈ ಒಂದು ಭಗವಂತನ ಸೇವೆಯಲ್ಲಿ ನನ್ನನ್ನು ತೊಡಗಿಸಿಕೊಳ್ಳುವುದು, ಆ ಮೂಲಕ ನಾನು ನನ್ನ ಸೇವಕ ಸ್ಥಾನವನ್ನ ಡೆಸಿಗ್ನೇಷನ್, ನಮ್ಮ ಪರ್ಮನೆಂಟ್ ಡೆಸಿಗ್ನೇಷನ್ ಏನಿದೆ ಅದನ್ನ ಪುನಃ ಸ್ಥಾಪಿಸಿಕೊಳ್ಳೋದು. ಇಲ್ಲಿ ಇರ್ಬೋದು ನಮ್ಗೆ ಬೇರೆ ಬೇರೆ ಒಂದು ಡೆಸಿಗ್ನೇಷನ್ ಇರ್ಬೋದು, ಇಂಥವರ ತಂದೆ, ಇಂಥವರ ತಾಯಿ, ಮಗಳು, ಗಂಡ, ಅಳಿಯ, ಆ ರೀತಿ. ಆದ್ರೆ ಅದೆಲ್ಲ ಶಾಶ್ವತವಲ್ಲ, ಅದೆಲ್ಲ ಅಲ್ಪಕಾಲದ್ದು. ಈ ದೇಹ ಎಂಡಾದ್ರೆ ಮತ್ತೆ ಬೇರೆನೆ ಡೆಸಿಗ್ನೇಷನ್ ನಾವು ಪಡ್ಕೊಳ್ಬೇಕಾಗ್ತದೆ. ಆದ್ರೆ ನಾವು ಭಗವಂತನ ಶಾಶ್ವತ ಸೇವಕರು ಅಂತ ಹೇಳುವಂತದ್ದು ಅದು ನಿತ್ಯ ಒಂದು ಸ್ವರೂಪ ಜೀವಿದು, ಅದನ್ನ ಅವನು ಅರ್ಥ ಮಾಡ್ಕೊಂಡಿರ್ತಾನೆ. ಹಾಗಾಗಿ ಆ ನೆಲೆಯಲ್ಲಿ ನಿಂತು ಈ ಭೌತ ಜಗತ್ತನ್ನ ಅವನು ಬೇರೆ ದೃಷ್ಟಿಯಿಂದ ನೋಡ್ತಾನೆ. ಮತ್ತೆ ನಿತ್ಯ ಬದ್ಧ ಅಥವಾ ಎಂದೆಂದಿಗೂ ಬದ್ಧನಾಗಿರುವ ಜೀವಿಯು ಭೌತ ವಸ್ತು ವೈವಿಧ್ಯವನ್ನು ಅವೆಲ್ಲವೂ ಬೇರೆ ಬೇರೆ ಎಂದು ಪರಿಗಣಿಸ್ತಾನೆ. ಇನ್ನ ಆ ನಿತ್ಯ ಬದ್ಧ ಸ್ಥಿತಿಯಲ್ಲಿ ಇರುವವರು ಹೇಗಿರ್ತಾರೆ ಅಂತ ಹೇಳಿದ್ರೆ, ಬೇರೆ ಬೇರೆ ಇವರು ಈ ಇಲ್ಲಿಗ ನಿತ್ಯ ಮುಕ್ತರು ಹೇಗಿರ್ತಾರೆ, ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿ ಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನ, ಅವರು ಎಲ್ಲರನ್ನ ಕೂಡ ಸಮಾನ ದೃಷ್ಟಿಯಿಂದ ನೋಡ್ತಾರೆ ಅಂತ ಹೇಳಿದ್ರೆ,
ಎಲ್ಲರೂ ಕೂಡ ಭಗವಂತನ ಮಕ್ಕಳೇ ಆಗಿರ್ತಾರೆ. ಸರ್ವ ಯೋನೀಶು ಕೌಂತೆಯ ಅಂತೇಳಿ ಹೇಳ್ತಾರೆ ಭಗವಂತ. ಎಲ್ಲರೂ ಭಗವಂತನ ಮಕ್ಕಳೇ. ಹಾಗಿರುವಾಗ ಅವರವರ ಕರ್ಮಕ್ಕೆ ಅನುಸಾರವಾಗಿ ಅವರು ಬೇರೆ ಬೇರೆ ದೇಹವನ್ನ, ಗುಣಕರ್ಮದ ಅನುಸಾರವಾಗಿ ಅವರು ಬೇರೆ ಬೇರೆ ದೇಹವನ್ನ ಪಡ್ಕೊಂಡಿರ್ತಾರೆ. ಆದ್ರೆ ಅದರೊಳಗೆ ಆತ್ಮ ಮತ್ತೆ ಪರಮಾತ್ಮ ಇದ್ದಾರೆ ಅಂತೇಳಿ ಅವರು ತಿಳ್ಕೊಂಡಿರ್ತಾರೆ ನಿತ್ಯ ಮುಕ್ತರು. ಅದೇ ಒಂದು ನಿತ್ಯ ಬದ್ಧರು ಹೇಗೆ ಅಂತ ಹೇಳಿದ್ರೆ, ಆ ಒಂದು ಆನೆ ಆದ್ರೆ ಇದೊಂದು ಆನೆ, ಇದು ನಾಯಿ, ಈ ರೀತಿಯ ಒಂದು ಬ್ರಾಹ್ಮಣ, ಇದು ಗೋವು, ಆ ರೀತಿ ನೋಡ್ತಾರೆ. ಅಂದ್ರೆ ಆ ಬಾಹ್ಯದ ಒಂದು ಕವರಿಂಗ್ ಏನಿದೆ ಅದರ ಪ್ರಕಾರ ಅವರನ್ನ ನೋಡ್ತಾರೆ, ಆ ದೃಷ್ಟಿಕೋನದಲ್ಲಿ ನೋಡ್ತಾರೆ. ಆದ್ರೆ ನಿತ್ಯ ಮುಕ್ತರು ಅಂತ ಹೇಳುವಂತದ್ದು ಎಲ್ಲರೊಳಗೆ ಕೂಡ ಆತ್ಮ ಮತ್ತೆ ಪರಮಾತ್ಮ ಅಂತ ಹೇಳ್ಕೊಂಡು ಆ ದೃಷ್ಟಿಯಲ್ಲಿ ನೋಡ್ತಾರೆ ಅಂತ ಹೇಳ್ಕೊಂಡು. ಹಾಗೆ ಈ ಸಂದರ್ಭದಲ್ಲಿ ಬದ್ಧಾತ್ಮನ ದೇಹವನ್ನು ಒಂದು ಉಡುಗೆಯಂತೆ ಪರಿಗಣಿಸಲಾಗುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಅಂತ ಹೇಳ್ಕೊಂಡು. ಅಂತ ಹೇಳಿದ್ರೆ ಇಲ್ಲಿ ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನ ಬಿಟ್ಟು ಹೊಸ ಬಟ್ಟೆಗಳನ್ನ ತೊಟ್ಟುಕೊಳ್ಳುವನೋ, ಹಾಗೆಯೇ ಆತ್ಮ ಅಂತ ಹೇಳುವಂಥದ್ದು ಜೀರ್ಣವಾದ ದೇಹವನ್ನ ಬಿಟ್ಟು ಹೊಸ ದೇಹವನ್ನ ಅದು ಸ್ವೀಕರಿಸ್ತದೆ ಅಲ್ವಾ. ಅದಕ್ಕೆ ಆ ರೀತಿ ಅವರು ಬೇರೆ ಬೇರೆ ದೇಹ ಉಡುಪನ್ನ ಧರಿಸಿದ ಅಂತ ಹೇಳ್ಕೊಂಡು ನಿತ್ಯ ಮುಕ್ತನಾದವನಿಗೆ ಗೊತ್ತಿರ್ತದೆ. ಹಾಗೆ ಬೇರೆ ಬೇರೆ ರೀತಿಗಳಲ್ಲಿ ಉಡುಗೆಯನ್ನ ಧರಿಸಬಹುದು. ಆದ್ರೆ ನಿಜವಾಗಿಯೂ ವಿದ್ವಾಂಸನಾದವನು ಉಡುಗೆಗಳನ್ನ ಗಣನೆಗೆ ತಗೊಳ್ಳುವುದಿಲ್ಲ. ಆ ಒಂದು ಬಾಹ್ಯದ ಒಂದು ದೃಷ್ಟಿಕೋನದಲ್ಲಿ ಅವನು ನೋಡುವುದಿಲ್ಲ. ಅವನು ವಿದ್ಯಾವಿನಯ ಸಂಪನ್ನನಾದವನು ಬ್ರಾಹ್ಮಣೆ ಗವಿಹಸ್ತಿನಿ ಶುನೀಚೈವ ಶ್ವಪಾಕೇಚ ಪಂಡಿತಃ ಸಮದರ್ಶಿನಃ. ತನ್ನ ನಿಜವಾದ ಜ್ಞಾನದ ಬಲದಿಂದಾಗಿ ವಿನಯ ಸಂಪನ್ನನಾದ ಪ್ರಾಜ್ಞನು, ವಿದ್ವಾಂಸನು, ಸಭ್ಯನೂ ಆದ ಬ್ರಾಹ್ಮಣ ಹಸು, ಆನೆ, ನಾಯಿ, ಚಂಡಾಲ ಇವರೆಲ್ಲರನ್ನ ಸಮದೃಷ್ಟಿಯಿಂದ ನೋಡ್ತಾನೆ ಅಂತೇಳಿ ಹೇಳ್ತಾ ಇದೆ. ಅಂದ್ರೆ ನಾವು ಈ ಆಧ್ಯಾತ್ಮಿಕ ಜ್ಞಾನವನ್ನ ಪಡ್ಕೊಂಡಾಗ ಮಾತ್ರ ಈ ರೀತಿ ನೋಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಯಾವುದೇ ಒಂದು ಭೌತಿಕ ಜ್ಞಾನ, ನಾವು IAS ಆಗಿರ್ಬೋದು, ಏನೇ ಆಗಿರ್ಬೋದು, ಅದೆಲ್ಲ ಕಲೀಲಿಕ್ಕೆ ಸುಲಭ. ನಮ್ಗೆ ಕೋಚಿಂಗ್ ಕ್ಲಾಸಿಗೆ ಹೋಗ್ಬೋದು, ಆನ್ಲೈನ್ ಅಲ್ಲಿ ಕೂತ್ಕೊಂಡು ಕಲಿಬಹುದು, ಎಲ್ಲ ಮಾಡ್ಬೋದು. ಆದ್ರೆ ಆ ಒಂದು ಜ್ಞಾನ ಏನಿದೆ ಅದು ಅವಿದ್ಯೆ ಅಂತ ಹೇಳ್ತದೆ. ನಮ್ಗೆ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರೆ, ಈ ಒಂದು ಆಧ್ಯಾತ್ಮಿಕ ಜ್ಞಾನ ಮಾತ್ರ ನಿಜವಾದ ವಿದ್ಯೆ, ಅದು ರಾಜವಿದ್ಯೆ ಅಂತ ಹೇಳ್ಕೊಂಡು. ಅಂತ ಹೇಳಿದ್ರೆ ನಮ್ಮನ್ನ ಈ ಸ್ಥಿತಿಯಿಂದ ಈ ಒಂದು ಬದ್ಧ ಜೀವನದಿಂದ ಮುಕ್ತ ಜೀವನವನ್ನಾಗಿ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿದ್ರೆ, ಯಾರಿಗಾದ್ರೂ ಕೂಡ ನಾವು ನೋಡ್ಬೋದು ನಮ್ಮ ನಿತ್ಯ ಜೀವನದಲ್ಲಿ ಈ ಮನೆ ಬಾಡಿಗೆ ಎಷ್ಟು ಸಲ ನಾವು ಬದಲಾಯಿಸ್ಕೊಳ್ಳುದು, ನಾನೊಂದು ಸ್ವಂತ ಮನೆ ತಗೊಂಡ್ರೆ ಸಾಕಪ್ಪ ಅಂತ ಹೇಳ್ಕೊಂಡು ಆಗಿರ್ತದೆ. ಒಂದು 3 ವರ್ಷಕ್ಕೆ ನಾವು ಮನೆ ಬದಲಾಯಿಸೋದು ಕಷ್ಟದ್ದು ಅಂತ ಹೇಳ್ಕೊಂಡು. ಅದೇ ರೀತಿ ಯಾರು ಈ ಆಧ್ಯಾತ್ಮಿಕ ಜ್ಞಾನವನ್ನ ಪಡ್ಕೊಂಡಿದ್ದಾರೆ ಅವರಿಗೆ ಈ ಉಡುಪು ಬದಲಾಯಿಸುವ ಒಂದು ಇದನ್ನ ಕಾರ್ಯಚಟುವಟಿಕೆಯನ್ನ ನಿಲ್ಲಿಸಿ ಶಾಶ್ವತವಾದ ಉಡುಪನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾರೆ, ನಿಜವಾದ ಒಂದು ವಿವೇಕಿ ಆದವನು ಅಂತ ಹೇಳ್ಕೊಂಡು. ಆ ಅವಕಾಶ ನಮ್ಗೆ ಭಗವಂತ ಇಲ್ಲಿ ಒದಗಿಸಿಕೊಟ್ಟಿದ್ದಾನೆ. ಈ ಮನುಷ್ಯ ಶರೀರದಲ್ಲಿ ಮಾತ್ರ ಅದನ್ನ ಮಾಡ್ಲಿಕ್ಕೆ ಆಗುವಂತದ್ದು. ಸೊ ಹಾಗೆ ಅಂತ ಹೇಳಿದ್ರೆ ಶಾಶ್ವತ ಉಡುಪು ಭಗವಂತನ ಇದು ಏನು ಒಂದು ಸಚ್ಚಿದಾನಂದ ಶರೀರದಲ್ಲಿ ಭಗವಂತನ ಸೇವೆಯನ್ನ ಮಾಡುವಂತ ಒಂದು ಡೆಸಿಗ್ನೇಷನ್ ಅನ್ನ ಪಡ್ಕೊಳ್ಳುವಂಥದ್ದು. ಹಾಗೆ ಇಲ್ಲಿ ನಾವು ವಿದ್ಯಾವಿನಯರು ಅಂತ ಹೇಳಿದ್ರೆ ಭೌತಿಕ ವಿದ್ಯೆಯನ್ನ ಪಡ್ಕೊಂಡವರಿಗೆ ಆ ಒಂದು ಅಷ್ಟು ಇದು ಏನು ಒಂದು ವಿನಯತೆ ಅಂತ ಹೇಳುವಂಥದ್ದು ಇರೋದಿಲ್ಲ. ಅಲ್ಲಿ ನಾನು IAS ಮಾಡಿದ್ದೇನೆ, ನಾನು ಡಾಕ್ಟರ್ ಆಗಿದ್ದೇನೆ, ಆ ಒಂದು ಹೆಮ್ಮೆಯಲ್ಲಿ ಬೀಗ್ತಾ ಇರ್ತಾರೆ. ಆದ್ರೆ ಯಾವಾಗ ಆಧ್ಯಾತ್ಮಿಕ ಜ್ಞಾನ ಪಡ್ಕೊಂಡಿರ್ತಾರೆ ಅವರು ಅತ್ಯಂತ ವಿನಯವಾಗಿ, ಹೇಗೆ ಫಲಭರಿತ ಒಂದು ಮರದ ಒಂದು ಕೊಂಬೆ ಎಷ್ಟು ತಗ್ಗಿ ಇರ್ತದೆ, ಅದೇ ರೀತಿ ಆ ಒಂದು ಆಧ್ಯಾತ್ಮಿಕ ವಿದ್ಯೆಯನ್ನ ಪಡ್ಕೊಂಡವನು ನಾನೇನು ಅಲ್ಲ, ನಾನು ಭಗವಂತನ ಒಂದು ಸೇವಕ. ಪ್ರಭುಪಾದರನ್ನ ನೋಡ್ಬೋದು, ನಾನು ಸೇವಕನ 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 ಸೇವಕ ಅಂತ ಹೇಳ್ತಾರೆ. ಹಾಗೆ ಅಂತ ಹೇಳಿದ್ರೆ ಆ ಒಂದು ಸ್ಥಾನ ಅರಿತಿರ್ತಾನೆ ಯಾರು ಈ ಒಂದು ಆಧ್ಯಾತ್ಮಿಕ ವಿದ್ಯೆಯನ್ನ ಪಡ್ಕೊಂಡವನು ಅಂತ ಹೇಳ್ಕೊಂಡು. ಹಾಗೆ ಪ್ರಭುಪಾದರನ್ನ ನೋಡ್ಬೋದು. ಈ ಒಂದು ಇದಕ್ಕೆ ಪ್ರಭುಪಾದರನ್ನೇ ನಾವು ಉದಾಹರಣೆ ತಗೊಳ್ಬೋದು. ಹೇಗೆ ಅವರು ಆ ಪಾಶ್ಚಾತ್ಯ ದೇಶದಲ್ಲಿ ಹೋಗಿ ಅಂತ ಒಂದು ಮಾಂಸ ಅಂದ್ರೆ ಸಮಾನ ದೃಷ್ಟಿಯಿಂದ ನೋಡ್ತಾರೆ. ಓ ಇವನು ಕ್ರಿಶ್ಚಿಯನ್, ಇವನಿಗೆ ನಾನು ಭಗವಂತನ ಜ್ಞಾನ ಭಗವತ್ ಪ್ರಜ್ಞೆಯನ್ನ ಕೊಡಬಾರ್ದು ಅಂತ ಅವ್ರು ನೋಡಿದ್ರ? ಇಲ್ಲ, ಈ ಒಂದು ಭಗವಂತನ ಪ್ರಜ್ಞೆ ಅಂತ ಹೇಳುವಂಥದ್ದು ಇಡೀ ಮಾನವ ಕುಲಕ್ಕೆ ಇರುವಂತದ್ದು. ಹಾಗೆ ಅಲ್ಲಿ ಮಾಂಸ ತಿನ್ನುವ ಒಂದು ಇದ್ರಲ್ಲಿ ತೊಡಗಿಸಿಕೊಂಡಿದ್ದವರಿಗೆ ಪ್ರಸಾದವನ್ನ ಕೊಟ್ಟು ಅವರನ್ನ ಪರಿವರ್ತಿತನಾಗಿ ಮಾಡ್ತಾರೆ. ಅದೇ ರೀತಿ ನಾಯಿ ಮಾಂಸ ಹೆಂಡ ಕುಡಿಯುವಂತ ಅಂತವರಿಗೆ ಭಗವಂತನ ಒಂದು ನಿರ್ಮಾಲ್ಯವನ್ನ ಆಘ್ರಾಣಿಸುವ ಮೂಲಕ ಅವರನ್ನ ಪರಿಶುದ್ಧರನ್ನಾಗಿ ಮಾಡ್ತಾರೆ. ಆ ರೀತಿ ಅಂತ ಹೇಳಿದ್ರೆ ಎಲ್ಲರಿಗೆ ಕೂಡ ಭಗವತ್ ಪ್ರಜ್ಞೆಯನ್ನ
ಪಡ್ಕೊಳ್ಬೇಕು. ಅವರು ಈ ಒಂದು ನಿತ್ಯ ಬದ್ಧ ಸ್ಥಿತಿಯಿಂದ ನಿತ್ಯ ಮುಕ್ತ ಸ್ಥಿತಿಯನ್ನ ಅವ್ರು ಪಡ್ಕೊಳ್ಬೇಕು. ಆ ರೀತಿ ಎಲ್ಲರನ್ನ ಸಮಾನವಾಗಿ ಪಂಡಿತರಾದವರು ಆ ಸಮದರ್ಶಿನಃ, ಆ ಸಮಾನ ದೃಷ್ಟಿಯಿಂದ ನೋಡಿ ಎಲ್ಲರಿಗೆ ಆ ಒಂದು ಭಗವತ್ ಪ್ರಜ್ಞೆಯನ್ನ ಕೊಡ್ಲಿಕ್ಕೆ ಹೋಗ್ತಾರೆ. ಅದೇ ರೀತಿ ನಾವು ಚೈತನ್ಯ ಮಹಾಪ್ರಭುಗಳನ್ನ ಕೂಡ ನೋಡ್ಬೋದು. ಅವ್ರು ಕೂಡ ಹೇಳ್ತಾರೆ ನದನಂ ನ ಜನಂ ನ ಸುಂದರಿ, ಅಂದ್ರೆ ನಾವು ಆ ರೀತಿ ಯಾವುದು ಕೂಡ ಈ ಭೌತಿಕದ ಇಲ್ಲಿ ನಾವು ಭೌತಿಕದಲ್ಲಿ ಯಶಸ್ವಿಯನ್ನ ಪಡ್ಕೊಂಡಿದ್ದೇವೆ ಅಂದ್ರೆ ನನ್ನ ಒಂದು ಫೇಸ್ಬುಕ್ ಅಲ್ಲಿ ಅಷ್ಟು ಫಾಲೋವರ್ಸ್ ಇದ್ದಾರೆ, ನನ್ಗೆ ಅಷ್ಟು ಜನ ಲೈಕ್ ಮಾಡ್ತಾರೆ, ಅದೆಲ್ಲ ಆ ರೀತಿ ಇರ್ತದೆ ಯಶಸ್ಸು ಅಂತ ಹೇಳಿದ್ರೆ. ಆದ್ರೆ ಅದು ಖಂಡಿತ ಅಜ್ಞಾನ. ಇಲ್ಲಿ ಹೇಳ್ತಾರೆ ಅವಿದ್ಯಾ ರಚಿತಂ ಅಂತ ಹೇಳ್ಕೊಂಡು, ಅಂದ್ರೆ ಅದು ಒಂದು ಅವಿದ್ಯೆಯ ಒಂದು ಇದು ಏನಾಗಿದೆ, ಅವಿದ್ಯೆಯ ಒಂದು ಅಜ್ಞಾನದ ಒಂದು ಮೂಲ ಆಗಿದೆ ಅದೆಲ್ಲ ಅಂತೇಳಿ. ಅಂದ್ರೆ ಯಾವಾಗ ನಾನು ಏನೂ ಅಲ್ಲ, ನನ್ನಿಂದ ಏನು ಮಾಡ್ಲಿಕ್ಕಿಲ್ಲ, ನಾವು ಎಲ್ಲದಕ್ಕೂ ಭಗವಂತನಿಗೆ ಡಿಪೆಂಡ್ ಆಗಿದ್ದೇವೆ. ಸೊ ಹಾಗಿರುವಾಗ ನಮ್ಗೆ ಭಗವಂತನ ನಿತ್ಯ ಸೇವಕ ನಾನು, ಆ ರೀತಿಯ ಒಂದು ಭಾವ ಬರ್ತದೆ. ಹಾಗೇನೆ ಎಲ್ಲರನ್ನ ಕೂಡ ಒಂದು ಸಮಾನ ದೃಷ್ಟಿಯಿಂದ ನೋಡ್ತಾರೆ ಅಂತ ಹೇಳ್ಕೊಂಡು. ಹೀಗೆ ಪ್ರಾಜ್ಞನಾದವನು ಜೀವಿಯನ್ನು ಹೊರಗೆ ಆವರಿಸಿಕೊಂಡಿರುವ ಉಡುಗೆಗಳನ್ನ ಗಮನಿಸದೆ ಆ ವೈವಿಧ್ಯಮಯವಾದ ಉಡುಗೆಗಳೊಳಗೆ ಇರುವ ಶುದ್ಧ ಆತ್ಮವನ್ನ ನೋಡ್ತಾನೆ ಅಂತ ಹೇಳಿದ್ರೆ, ನಮ್ಗೆ ಕೂಡ ಅನಿಸ್ತದೆ ಈಗ ಈ ಒಂದು ನಾವು ಆಧ್ಯಾತ್ಮಿಕ ಜ್ಞಾನ ಈ ಭಗವದ್ಗೀತೆಯ ಮೂಲಕ, ಭಾಗವತಂನ ಮೂಲಕ ಪಡ್ಕೊಂಡಿದ್ದೇವೆ. ಈ ಭಾಗವತಂ ಅಂತ ಹೇಳುವಂಥದ್ದು ಒಂದು ಸಾಗರದಂತೆ. ನಾವೇನೋ ಸ್ವಲ್ಪ ತಿಳ್ಕೊಂಡೇವೆ, ಇನ್ನು ನಾವು ಮುಕ್ತಾತ್ಮ ಆಗ್ತೇವೆ, ಖಂಡಿತ ಇಲ್ಲ. ಅದನ್ನ ನಾವು ತಿಳ್ಕೊಂಡ್ರೆ ಮಾತ್ರ ಸಾಲದು, ನಮ್ಮ ಜೀವನದಲ್ಲಿ ಆ ತತ್ವಗಳನ್ನ ನಾವು ಅಳವಡಿಸಿಕೊಳ್ಬೇಕು. ಮತ್ತೆ ನಾವು ಇನ್ನು ಉಳಿದ ಜನರಿಗೆ ಅದನ್ನ ಪರಿಚಯಿಸ್ಬೇಕು, ಪ್ರಚಾರ ಮಾಡ್ಬೇಕು. ಆಗ ಉಳಿದ ಆತ್ಮಗಳನ್ನ ಕೂಡ ಒಂದು ಮುಕ್ತರನ್ನಾಗಿ ಮಾಡುವಂತ ಒಂದು ಕ್ರಿಯೆಯಲ್ಲಿ ನಮ್ಮನ್ನ ತೊಡಗಿಸ್ಕೊಳ್ಬೇಕು. ಕೇವಲ ನಾವು ಇಸ್ಕಾನ್ಗೆ ಸೇರಿದ್ದೇವೆ ಹೇಳಿದ ಮಾತ್ರಕ್ಕೆ ನಾನು ಭಕ್ತನಾದ ಖಂಡಿತ ಇಲ್ಲ. ನಾವು ಅಲ್ಲಿ ಸೇರಿದಾಗ ಅಲ್ಲಿ ಎಷ್ಟು ಆ ಒಂದು ಪ್ರಭುಪಾದರು ನಮ್ಗೆ ಎಲ್ಲ ಎಲೆಯಲ್ಲಿ ಬಡಿಸಿ ಇಟ್ಟಿದ್ದಾರೆ, ತೆಗೆದು ಬಾಯಿಗೆ ಹಾಕಿದ್ರೆ ಸಾಕು. ಅಷ್ಟೊಂದು ಸುಲಭವಾಗಿ ಎಲ್ಲವನ್ನ ಈ ಭಾಗವತಮಲ್ಲಿ ಪ್ರತಿಯೊಂದು ಆ ಒಂದು 2 ಲೈನ್ ಶ್ಲೋಕಕ್ಕೆ ಎಷ್ಟೆಷ್ಟು ಪೇಜ್ ಗಟ್ಲೆ ಅವರು ಭಾವಾರ್ಥವನ್ನ ಬರ್ದಿದ್ದಾರೆ. ಅಷ್ಟು ನಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದನ್ನ ನಾವು ಅರ್ಥ ಮಾಡಿಕೊಂಡು ನಾವು ನಮ್ಮ ಈ ಒಂದು ಮನುಷ್ಯ ದೇಹವನ್ನ ಸಮರ್ಪಕವಾಗಿ ನಾವು ಬಳಸ್ಕೊಳ್ಬೇಕು. ಪ್ರಾಜ್ಞನಾದವನು ಜೀವಿಯನ್ನು ಹೊರಗೆ ಆವರಿಸಿಕೊಂಡಿರುವ ಉಡುಗೆಗಳನ್ನ ಗಮನಿಸದೆ ಈ ವೈವಿಧ್ಯಮಯವಾದ ಉಡುಗೆಗಳಿಗೆ ಇರುವ ಶುದ್ಧ ಆತ್ಮನನ್ನ ನೋಡ್ತಾನೆ. ಈ ಭಗವದ್ಗೀತೆ ಜ್ಞಾನ ನಾವು ಬನ್ನಿ, ಈ ಭಾಗವತಂ ಕ್ಲಾಸ್ ಇದೆ, ಭಗವದ್ಗೀತೆ ಕ್ಲಾಸ್ ಇದೆ, ಇಲ್ಲ ಅವರಿಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಆ ಟೈಮ್ ಇಲ್ಲ ಅಂತ ಹೇಳುವಂತದ್ದು ಶುದ್ಧ ಸುಳ್ಳು ಅಂತ ಹೇಳಿದ್ರೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ, ಅದರಲ್ಲಿ ಆಸಕ್ತಿ ಬರ್ತಾ ಇಲ್ಲ ಅಂತ ಹೇಳ್ಕೊಂಡು. ಹಾಗೆ ಈ ಒಂದು ಇದರಲ್ಲಿ ಅವರ ಒಂದು ಜನ್ಮವೇ ವೇಸ್ಟ್ ಆಯ್ತಲ್ಲ, ವ್ಯರ್ಥವಾಗಿ ಕಳೀತಲ್ಲ ಅಂತ ನಮ್ಗೆ ಅನಿಸ್ತದೆ. ಅಂತ ಹೇಳಿದ್ರೆ ಯಾವುದೇ ಜ್ಞಾನ ಪಡ್ಕೊಂಡ್ರು ಈ ಭಗವದ್ ಜ್ಞಾನವನ್ನ ಪಡೆಯದೆ ಅವನು ಎಷ್ಟೇ ದೊಡ್ಡ ಯಶಸ್ವಿ ಪುರುಷ ಅಂತ ಅಂದ್ಕೊಂಡ್ರು ಕೂಡ ಅದು ವ್ಯರ್ಥ, ಅವನ ಜೀವನವೇ ಒಂದು ವ್ಯರ್ಥವಾಗಿ ಕಳೀತದೆ ಅಂತ ಹೇಳ್ತಾರೆ. ಹಾಗೆ ಈ ಒಂದು ಇದರಲ್ಲಿ ವಸ್ತು ವೈವಿಧ್ಯ ಎಷ್ಟೇ ಇದ್ರೂ ಕೂಡ ಅದೆಲ್ಲವೂ ಅಜ್ಞಾನದ ಸೃಷ್ಟಿ ಅಂತ ಹೇಳಿದ್ರೆ ಮತ್ತೆ ಮತ್ತೆ ನಮ್ಮನ್ನ ಜನ್ಮ ಮೃತ್ಯು ಚಕ್ರದಲ್ಲಿ ಸಿಕ್ಕಾಕೊಳ್ಳುವಂತೆ ಮಾಡುವಂತದ್ದು ಹೊರತು ಅಲ್ಲಿಂದ ಬಿಡುಗಡೆ ಆಗುವ ಒಂದು ಕಾರ್ಯವನ್ನ ಅದು ಮಾಡೋದಿಲ್ಲ. ಸೊ ಹಾಗಾಗಿ ಅದು ಈ ಒಂದು ಯಾರು ಈ ಆಧ್ಯಾತ್ಮಿಕ ಜ್ಞಾನ ಪಡ್ಕೊಂಡಿರ್ತಾನೆ ಅವನು ಅದನ್ನ ಚೆನ್ನಾಗಿ ಬಲ್ಲನು. ಶಕ್ತ್ಯಾವೇಶ ಅವತಾರ ಅಥವಾ ದೇವೋತ್ತಮ ಪರಮ ಪುರುಷನಿಂದ ಶಕ್ತಿ ಪಡೆದ ಪ್ರಥು ಮಹಾರಾಜನು ತನ್ನ ಈ ಆಧ್ಯಾತ್ಮ ನೆಲೆಯಿಂದ ವಿಚಲಿತನಾಗಲಿಲ್ಲ ಅಂತ ಹೇಳಿದ್ರೆ, ಯಾರು ಈ ಒಂದು ಭಗವಂತನ ಈ ಒಂದು ಜ್ಞಾನವನ್ನ ಶಕ್ತಿಯನ್ನ ಪಡೆದ ಈ ಪ್ರಥು ಮಹಾರಾಜ ಏನಿದ್ದಾರೆ ತನ್ನ ಆಧ್ಯಾತ್ಮ ನೆಲೆಯಿಂದ ವಿಚಲಿತನಾಗ್ಲಿಲ್ಲ. ಅದರ ಪರಿಣಾಮವಾಗಿ ಅವನು ಭೌತ ಜಗತ್ತನ್ನು ಸತ್ಯವೆಂದು ನೋಡುವ ಸಾಧ್ಯತೆ ಇರ್ಲಿಲ್ಲ ಅಂತ ಹೇಳಿದ್ರೆ, ನಾವು ಈ ಒಂದು ಭೌತ ಜಗತ್ತಿನ ಇಲ್ಲೇ ನಾವು ಸುಖವನ್ನ ಪಡ್ಕೊಳ್ತಿದ್ದೇವೆ, ಅಂದ್ರೆ ಸುಖದ ಹುಡುಕಾಟದಲ್ಲಿದ್ದೇವೆ, ಆನಂದದ ಹುಡುಕಾಟದಲ್ಲಿದ್ದೇವೆ. ಆದ್ರೆ ಈ ಎಲ್ಲವೂ ಕೂಡ ಆನಂದ ಅಂತ ಹೇಳುವಂಥದ್ದು ಕ್ಷಣಿಕವಾದದ್ದು. ಇವತ್ತು ಕೊಡುವ ಆನಂದ ಏನು ಇವತ್ತು ಪಡ್ಕೊಳ್ತೇವೆ ಅದೇ ವಸ್ತು ನಾಳೆ ನಮ್ಗೆ ದುಃಖವನ್ನ ಕೊಡುವಂಥದ್ದು. ಹಾಗಾಗಿ ಈ ಭೌತಿಕದ ವೈವಿಧ್ಯತೆ ಎಷ್ಟಿದ್ರು ಕೂಡ ಅದು ಅಜ್ಞಾನ ಅಷ್ಟೇ ಹೊರತು ಅದು ಶಾಶ್ವತವಾದದ್ದಲ್ಲ ಅಂತ ಹೇಳ್ಕೊಂಡು. ಹಾಗೆ ಈ ಆಧ್ಯಾತ್ಮ ನೆಲೆ ಯಾರು ಪಡ್ಕೊಂಡಿರ್ತಾರೆ ಅವರು ಈ ಭೌತಿಕದ ಯಾವುದೇ ಒಂದು ವಿಷಯಕ್ಕೆ ಅವರು ವಿಚಲಿತ ಆಗೋದಿಲ್ಲ. ಏನೇ ಇಲ್ಲಿ ಇದು ಹೊಡೆತಗಳು ಬಂದ್ರೂ ಕೂಡ ಅದನ್ನ ತಡ್ಕೊಳ್ಳುವ ಶಕ್ತಿ ಅವ್ರಿಗಿರ್ತದೆ ಅಂತ ಹೇಳಿದ್ರೆ ಇದರಲ್ಲಿ ವಿಚಲಿತ ಆಗೋದಿಲ್ಲ. ಹಾಗೇನೆ ಆಧ್ಯಾತ್ಮ ನೆಲೆಯಲ್ಲಿ ಇದ್ದವನು ಪೂರ್ಣವಾಗಿ
ಭಗವಂತನ ಪ್ರಜ್ಞೆಯನ್ನು ಹೊಂದಿರ್ತಾನೆ. ಹಾಗೆ ಅವನು ಅದರ ಪರಿಣಾಮವಾಗಿ ಅವನು ಈ ಭೌತ ಜಗತ್ತನ್ನ ಸತ್ಯ ಅಂತ ನೋಡುವ ಸಾಧ್ಯತೆ ಅಲ್ಲಿ ಇಲ್ಲ ಅಂತೇಳಿ ಹೇಳ್ತಾ ಇದೆ ಈ ಒಂದು ಶ್ಲೋಕದಲ್ಲಿ. ಪ್ರಭುಪಾದರು ಭಾವಾರ್ಥವನ್ನ ಭಾವಾರ್ಥದಿಂದ ನಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ನೋಡಿದ್ದಾರೆ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ವಾಂಚಾ ಕಲ್ಪ ತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವರಂದ್ ಕಿ ಜೈ. ಶೀಲ ಪ್ರಭುಪಾದ್ ಕಿ ಜೈ. ಶ್ರೀಮದ್ ಗ್ರಂಥರಾಜ ಶ್ರೀಮದ್ ಭಾಗವತಂ ಕಿ ಜೈ. ಶ್ರೀ ರಾಧಾ ಗೋವಿಂದ ಕಿ ಜೈ. ನನಗೆ ಈ ಒಂದು ಅರ್ಹತೆ ಇಲ್ಲದಿದ್ರೂ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಎಲ್ಲರಿಗೂ, ಅಲ್ಲಿ ನಾಗವಾಣಿ ಮಾತಾಜಿ ಆಗಿರ್ಬೋದು ಅಥವಾ ಶ್ರೀವಾಸಂಗ ಪ್ರಭುಜಿ ಆಗಿರ್ಬೋದು, ಎಲ್ಲರಿಗೂ ಕೂಡ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಳಾಯಿ ಅಲ್ಲಿಯ ಎಲ್ಲರಿಗೂ ನಾನು ಈಗ ಇದನ್ನ ಗೌರವವನ್ನ ಸಲ್ಲಿಸ್ತೇನೆ. ಅಂದ್ರೆ ನನ್ನ ಈ ಒಂದು ಅರ್ಹತೆ ಇಲ್ಲದಿದ್ರೂ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾನು ಅತ್ಯಂತ ಚಿರಋಣಿ ಆಗಿದ್ದೇನೆ ಅಂತ ಹೇಳ್ಕೊಂಡು ಈ ಒಂದು ಶ್ಲೋಕ ನಾನು ಏನು ಮಾಡಿದ್ದೇನೆ ಅದನ್ನ ಭಗವಂತನ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವರಂದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ನಾಗವೇಣಿ ಮಾತಾಜಿ ಧನ್ಯವಾದಗಳು. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಎಂಡ್ ಮಾಡ್ತೀನಿ. ಹರೇ ಕೃಷ್ಣ ಮಾತಾಜಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.